ಅಲ್ಲ ಮಾತಾಜಿ ಮತ್ತೆ ಸ್ಕ್ರೀನ್ ಆಫ್ ಆಗಿದೆ. ಓಕೆ, ಈಗ ಫುಲ್ ಸ್ಕ್ರೀನ್ ಬಂದಿದೆ ಅನ್ಸುತ್ತಲ್ಲ ಮಾತಾಜಿ? ಬಂತಲ್ಲ? ಹಾ ಮಾತಾಜಿ ಬಂದಿದೆ. ಹರೇ ಕೃಷ್ಣ, ಎಲ್ಲರಿಗೂ ಸ್ವಾಗತ. ಶ್ರೀ ರಾಧಾ ಗೋವಿಂದ ಕಿ ಜೈ, ಶ್ರೀಲ ಪ್ರಭುಪಾದ್ ಕಿ ಜೈ. ನಾವು ನಿನ್ನೆ 15ನೇ ಅಧ್ಯಾಯದಲ್ಲಿ ಏನೆಲ್ಲ ನೋಡಿದ್ವಿ ಅಂತ ಒಮ್ಮೆ ನಾವು ಒಂದು ರೀಕ್ಯಾಪ್ ಅನ್ನ ಮಾಡ್ತಾ 16ನೇ ಅಧ್ಯಾಯಕ್ಕೆ ಬರೋಣ. ಆಧ್ಯಾತ್ಮಿಕದ ಜಗತ್ತು, ಭೌತಿಕ ಜಗತ್ತು ಎರಡನ್ನು ಸೃಷ್ಟಿ ಮಾಡಿದ್ದು ಭಗವಂತನೇ. ಆದ್ರೆ ಭಗವಂತ ಆಧ್ಯಾತ್ಮಿಕ ಜಗತ್ತಿನಲ್ಲೇ ಇರ್ತಾನೆ. ಆದ್ರೂ ಆಧ್ಯಾತ್ಮಿಕ ಜಗತ್ತಿನಲ್ಲೂ ಇದ್ದು ಕೂಡ ಭೌತಿಕ ಜಗತ್ತಿನಲ್ಲಿ ಜೀವಿಗಳಿಗೆ ಏನೆಲ್ಲ ಬೇಕು ತಾನು ಒದಗಿಸ್ತಾ ಇದ್ದಾನೆ. ಹೇಗೆ ಒದಗಿಸ್ತಿದ್ದಾನೆ? ಅವನು ಒಳಗೂ ಇದ್ದಾನೆ, ಹೊರಗೂ ಇದ್ದಾನೆ. ಹೃದಯದಲ್ಲಿ ಇದ್ದಾನೆ, ಜಠರದಲ್ಲಿ ಇದ್ದಾನೆ, ತಿನ್ನುವಂತ ಆಹಾರ ಪದಾರ್ಥಗಳಲ್ಲಿ ಜೀವರಸವಾಗಿದ್ದಾನೆ. ಸೂರ್ಯ ಚಂದ್ರಗಳಿಂದ ಈ ಭೌತಿಕ ಜಗತ್ತನ್ನ ಬೆಳಗ್ತಾ ಇದ್ದಾನೆ. ತಿನ್ನುವಂತಹ ಪದಾರ್ಥಗಳಲ್ಲಿ ಆ ರಸವನ್ನ, ರುಚಿಯನ್ನ ತುಂಬುತ್ತಾ ಇದ್ದಾನೆ. ತಿನ್ನುವಂತಹ ಪದಾರ್ಥಗಳನ್ನ ಮನುಷ್ಯನಿಗೆ ಬೇಕಾದ ಅಗತ್ಯವಾದದ್ದನ್ನ ಇರಿಸಿ ಬೇಡದಿರೋದನ್ನೆಲ್ಲ ಹೊರಗಡೆ ಹಾಕ್ತಾ ಇದ್ದಾನೆ. ನಂತರ ಮರುವು, ಜ್ಞಾನ, ಸ್ಮರಣೆ ಎಲ್ಲವನ್ನು ತಾನೇ ಕೊಡ್ತಾ ಇದ್ದಾನೆ. ಇದನ್ನೆಲ್ಲ ನಾವು 15ನೇ ಅಧ್ಯಾಯದಲ್ಲಿ ತಿಳ್ಕೊಂಡ್ವಿ. ಸ್ವತಃ ಭಗವಂತನೇ ಲೀಲೆಗಳನ್ನ ಮಾಡ್ತಾ ಭಗವಂತನ ಬಗ್ಗೆ ಭಗವಂತನೇ ನಮಗೆ ಎಲ್ಲವನ್ನ ತಿಳಿಸ್ಕೊಡ್ತಾನೆ. ಯಾಕೆ ಭಗವಂತನ ಬಗ್ಗೆ ತಾನೇ ತಿಳಿಸ್ಕೊಡ್ಬೇಕಂದ್ರೆ ಭಗವಂತನಿಗಿಂತ ಮುಂದೆ ಯಾರು ಇರ್ಲಿಲ್ಲ. ಅಂದ್ರೆ ಭಗವಂತನೇ ಫಸ್ಟ್, ಭಗವಂತನೇ ಹೇಳ್ಬೇಕು ತನ್ನ ಬಗ್ಗೆ. ಹೇಗೆ ಒಬ್ಬ ಕಂಪನಿಯ ಮಾಲೀಕ ತನ್ನ ಬಗ್ಗೆ ಎಲ್ಲವನ್ನ ಹೇಳ್ಕೊಳ್ತಾನೋ, ಈ ಜಗತ್ತನ್ನ ಸೃಷ್ಟಿ ಮಾಡಿರುವಂತಹ ಭಗವಂತ ತನ್ನ ಬಗ್ಗೆ ತಾನೇ ಹೇಳ್ಕೋಬೇಕು. ಹಾಗೆ ತನ್ನ ಬಗ್ಗೆ ಎಲ್ಲವನ್ನ ಹೇಳ್ಕೊಳ್ತಾ ಇದ್ದಾರೆ. ಸೊ 15ನೇ ಅಧ್ಯಾಯದಲ್ಲಿ ನಾವು ನೋಡಿದ್ವಿ, ಅತ್ಯಂತ ವಿಶೇಷವಾಗಿ ಭಗವಂತನ ಎಲ್ಲ ಸರ್ವ ಕಾರಣಗಳ ಕಾರಣ ಅನ್ನುವಂಥದ್ದನ್ನ ನಾವು 15ನೇ ಅಧ್ಯಾಯದಲ್ಲಿ ತಿಳ್ಕೊಂಡ್ವಿ. ಈಗ ಗುಣಗಳ ಬಗ್ಗೆ, ನಾವು ಗುಣತ್ರಯಗಳ ಬಗ್ಗೆ ತಿಳ್ಕೊಂಡ್ವಿ. ಇಲ್ಲಿ ದೈವಾಸುರ ಆಸುರಿ ಸಂಪದಗಳು ಏನು, ದೈವ ಗುಣಗಳು ಯಾರಿರುತ್ತೆ, ರಾಕ್ಷಸರ ಗುಣಗಳು ಯಾರಿಗಿರುತ್ತೆ, ಅದನ್ನ ನಾವಿವತ್ತು ಅಧ್ಯಯನ ಮಾಡಕ್ಕೆ ಹೋಗ್ತಾ ಇದ್ವಿ. ಅಧ್ಯಾಯ 16, ಶ್ರೀಲ ಪ್ರಭುಪಾದ್ ಕಿ ಜೈ. ದೈವಾಸುರ ಸಂಪದ ವಿಭಾಗ ಯೋಗ ಅಥವಾ ದೈವಿ ಹಾಗೂ ಆಸುರಿ ಸ್ವಭಾವಗಳು. ಶ್ರೀ ರಾಧಾ ಗೋವಿಂದ ಕಿ ಜೈ. ಶ್ರೀ ಭಗವಾನುವಾಚ ಅಭಯಂ ಸತ್ವ ಸಂಶುದ್ಧಿ ಜ್ಞಾನ ಯೋಗ ವ್ಯವಸ್ಥಿತಿ ದಾನಂ ತಮಶ್ಚ ಯಜ್ಞಶ್ಚ ಸ್ವಧ್ಯಾಯಸ್ತಪ ಆರ್ಜವಂ ಅಹಿಂಸಾ ಸತ್ಯಮಕ್ರೋಧಸ್ಥಾ ತ್ಯಾಗ ಶಾಂತಿರ ಪೈಶುನಂ ದಯಾ ಭೂತಶ್ವಲೋಲುಪ್ತ್ವಂ ಮಾರ್ದವಂ ಹೀರಚಾಪಲಂ ತೇಜ ಕ್ಷಮಾ ಧೃತಿ ಶೌಚಂ ಅದ್ರೋಹೋ ನಾತಿಮಾನಿತಾ ಭವಂತೆ ಸಂಪದಂ ದೈವಿಂ ಅಭಿಜಾತಸ್ಯ ಭಾರತ. ದೇವೋತ್ತಮ ಪರಮ ಪುರುಷನು ಹೀಗೆ ಹೇಳಿದನು, ಭರತ ವಂಶಜನಾದ ಅರ್ಜುನನೇ, ಅಭಯ, ಅಸ್ತಿತ್ವದ ಶುದ್ಧಿ, ದಿವ್ಯ ಜ್ಞಾನವನ್ನು ಬೆಳೆಸಿಕೊಳ್ಳುವುದು, ದಾನ, ಆತ್ಮ ಸಂಯಮ, ಜ್ಞಾನ, ವೇದ ಅಧ್ಯಯನ, ತಪಸ್ಸು, ಸರಳತೆ, ಅಹಿಂಸೆ, ಸತ್ಯ, ಕೋಪ ಮಾಡಿಕೊಳ್ಳದಿರುವುದು, ತ್ಯಾಗ, ಶಾಂತಿ, ತಪ್ಪು ಹುಡುಕುವುದರಲ್ಲಿ ವಿಮುಖತೆ, ಎಲ್ಲ ಜೀವಿಗಳಲ್ಲಿ ದಯೆ, ದುರಾಸೆ ಇಲ್ಲದಿರುವುದು, ಮೃದು ಸ್ವಭಾವ, ನಮ್ರತೆ, ದೃಢ ಸಂಕಲ್ಪ, ತೇಜಸ್ಸು, ಕ್ಷಮೆ, ಸ್ಥೈರ್ಯ, ಶುಚಿತ್ವ ಮತ್ತು ಅಸೂಯೆಯಿಂದಲೂ ಗೌರವಕ್ಕಾಗಿ ಆಸೆ ಪಡುವುದರಿಂದಲೂ ಮುಕ್ತವಾಗಿರುವುದು. ಈ ದಿವ್ಯ ಗುಣಗಳು ದೈವಿ ಸ್ವಭಾವವಿರುವ ಪುಣ್ಯಶೀಲರಲ್ಲಿ ಇರುತ್ತವೆ. ಭಗವಂತ ಹೇಳ್ತಿದ್ದಾರೆ 26 ಗುಣಗಳು ದೈವಿ ಗುಣಗಳಾದ್ರೆ 6 ಗುಣಗಳು ಆಸುರಿ ಗುಣಗಳು. ಹೇಗೆ ಸಲ್ಲಿಸುತ್ತೆ ಅನ್ನೋದನ್ನ ನಾವಿಲ್ಲಿ ನೋಡ್ಬಹುದು. 26 ಗುಣಗಳು ಒಳ್ಳೆ ಗುಣಗಳಿದೆ, ಕೇವಲ 6 ಗುಣಗಳು ಈ 26 ಗುಣಗಳನ್ನ ಸೋಲಿಸಿ ತಾನು ಮೇಲುಗೈಯನ್ನ ಮಾಡಿಕೊಳ್ಳುತ್ತೆ. ಈ 26 ಅಂಶಗಳು ಏನಿದೆ ಅಲ್ಲ, ಇದೆಲ್ಲ ಪುಣ್ಯಶೀಲರಲ್ಲಿ ಇರುತ್ತೆ ಅಂತ ಹೇಳ್ತಿದೆ. ಅಭಯ, ಭಯ ಪಡದೆ ಇರುವಂತದ್ದು. ತಪ್ಪು ಮಾಡಿದ್ರೆ ತಾನೆ ಭಯ ಪಡುವಂತದ್ದು. ತಪ್ಪು ಮಾಡದೇ ಇದ್ರೆ ಭಯವನ್ನ ಪಡುವಂತಹ ಅಗತ್ಯ ಇಲ್ಲ. ನಾವು ಯಾವ ತಪ್ಪನ್ನ ಮಾಡ್ತಾ ಇದೀವಿ, ಶಾಸ್ತ್ರಗಳಿಗೆ ವಿರುದ್ಧವಾಗಿರುವಂತಹ ಒಂದು ಕಾರ್ಯದಲ್ಲಿ ತೊಡಗಿ ನಾವು ಒಂದು ಭಯವನ್ನ ಪಡುವಂತ, ಅದಕ್ಕೆ ಗೊತ್ತಿಲ್ಲ, ಅಜ್ಞಾನದಿಂದ ಆಗಿದೆ. ಅದು ಜ್ಞಾನವನ್ನ ತಿಳಿದುಕೊಂಡು ನಾವೇನ್ ಮಾಡ್ಬೇಕು, ಅಭಯರಾಗಿ ಬದುಕ್ಬೇಕು. ಅಸ್ತಿತ್ವದ ಶುದ್ಧಿ. ಅಸ್ತಿತ್ವದ ಶುದ್ಧಿ ಅಂತಂದ್ರೆ ಇದು ಹೆಣ್ಣು ಮಕ್ಕಳಿಗೂ ಗಂಡು ಮಕ್ಕಳಿಗೆ ಎಲ್ಲರಿಗೂ ಆಗುವಂಥದ್ದು. ಒಂದು ಮದುವೆ ಆಗುವ ತನಕ ಆದ್ರೂ ಅವರು ಹೆಂಗೆ ಒಂದು ಅವರ ಒಂದು ಅಸ್ತಿತ್ವವನ್ನು ಕಾಪಾಡಿಕೊಳ್ಳಬೇಕು. ಈಗ ಹೆಣ್ಣು ಮಕ್ಕಳಿಗೆ ಹೇಳ್ತಾರೆ, ನೀನು ತಲೆ ತಗ್ಗಿಸಿಕೊಂಡು ನೀನು ಕಾಲೇಜ್ಗೆ ಹೋಗಿ ಬಾ, ಕೆಲ್ಸಕ್ಕೆ ಹೋಗಿ ಬಾ ಅಂತ. ಅದು ಹೆಣ್ಣು ಮಕ್ಕಳಿಗೆ ಮಾತ್ರ ಯಾಕೆ ಹೇಳಬೇಕು,
ಗಂಡು ಮಕ್ಕಳಿಗೂ ಹೇಳಬೇಕು. ಅಸ್ತಿತ್ವದ ಶುದ್ಧಿ ಇಲ್ಲಿ ಹೆಣ್ಣು ಗಂಡಿಗೆ ಎರಡಿಗೂ ಸಮಾನವಾಗಿರುವಂಥದ್ದು. ನೀನು ಇನ್ನೊಬ್ಬರ ಹೆಣ್ಣು ಮಕ್ಕಳ ಬಗ್ಗೆ ಸ್ವಲ್ಪ ಹಗುರವಾಗಿ ಮಾತಾಡ್ತೀಯ, ಹಾಗಾದ್ರೆ ನಿನ್ನ ಮನೆಯಲ್ಲೂ ಕೂಡ ನಿನಗೆ ಅಕ್ಕ ತಂಗಿರಿದ್ದಾರೆ, ನಿನ್ನ ತಾಯಿ ಇದ್ದಾರೆ. ನೀನ್ ಹೇಗೆ ಹಗುರವಾಗಿ ಬೇರೆ ಮಕ್ಕಳ ಬಗ್ಗೆ ಮಾತಾಡ್ತೀಯ, ಹೆಣ್ಣು ಮಕ್ಕಳ ಬಗ್ಗೆ, ಇನ್ನೊಬ್ರು ನಮ್ಮ ಬಗ್ಗೆ ಮಾತಾಡ್ತಾರೆ. ಅದರ ಜ್ಞಾನ ಪರಿಜ್ಞಾನ ನಿನಗೆ ಇರ್ಲಿ ಅಂತ ನಾವು ಮಕ್ಕಳಿಗೆ ಅವರಲ್ಲಿ ಒಂದು ಜ್ಞಾನವನ್ನ ತಿಳಿಸಿ ಮನೆಯಲ್ಲಿರುವಂತವ್ರು ಅವರಿಗೆ ಹೇಳ್ಬೇಕು. ಈಗೆಲ್ಲ ಬ್ರಹ್ಮಚಾರ್ಯವನ್ನ ಕಳೆದುಕೊಂಡು ಹೋಗ್ತಿದ್ದಾರೆ. ಅಂದ್ರೆ ಅದ್ರ ಬಗ್ಗೆ ಅವರಿಗೆ ಜ್ಞಾನವೇ ಇಲ್ಲ. ಹೆಣ್ಣು ಮಕ್ಕಳಾಗ್ಲಿ ಗಂಡು ಮಕ್ಕಳಾಗ್ಲಿ ಬ್ರಹ್ಮಚರ್ಯದ ಬಗ್ಗೆ, ಅವರು ಮದುವೆ ಆಗುವ ತನಕ ಬ್ರಹ್ಮಚರ್ಯದಲ್ಲಿ ಇದ್ದು ನಂತರ ಯಾರು ಮದುವೆ ಗೃಹಸ್ಥ ಆಶ್ರಮಕ್ಕೆ ಕಾಲಿಡ್ತಾರೋ ಅವರ ಜೀವನ ಚೆನ್ನಾಗಿರತ್ತೆ. ಹೀಗೆ ಇತ್ತೀಚಿನ ದಿನಗಳಲ್ಲಿ ಇದೆಲ್ಲ ಕಳೆದು ಹೋಗಿದೆ. ಯಾಕೆ ಕಳೆದು ಹೋಗಿದೆ? ಮನೆಯಲ್ಲಿ ದೊಡ್ಡವರಿಲ್ಲ, ಅವರಿಗೆ ತಿಳಿಸಿ ಹೇಳುವಂತಹ ಸಮಯ ಇಲ್ಲ, ಅವರಿಗೆ ತಿಳಿಸಿ ಹೇಳುವಂತಹ ಜ್ಞಾನವನ್ನೇ ನಾವೇ ಪಡ್ಕೊಂಡಿಲ್ಲ. ಹಾಗಾಗಿ ಏನಾಗಿದೆ, ಅದನ್ನ ಹೇಳಿದ್ರು ಕೂಡ ಅವ್ರು ಅಕ್ಸೆಪ್ಟ್ ಮಾಡ್ಕೊಳ್ಳೋ ಹಾಗೆ ನಾವು ಬೆಳೆಸಿಲ್ಲ ಅವರನ್ನ. ಹಾಗಾಗಿ ಏನಾಗ್ತಾ ಇದೆ, ಈ ಪ್ರಪಂಚದಲ್ಲಿ ನಡೆಯುವಂತಹ ಎಲ್ಲ ಒಂದು ಅನಾಹುತಕ್ಕೆ ನಾವೇ ಕಾರಣ, ಬೇರೆ ಯಾರು ಕಾರಣರಾಗ್ತಾ ಇಲ್ಲ. ಅದನ್ನ ನಾವ್ ಹೇಗ್ ಮಾಡ್ಬೇಕಂದ್ರೆ ಜ್ಞಾನವನ್ನ ತಿಳಿದುಕೊಂಡು ಆ ಜ್ಞಾನದಿಂದ ಅವರಿಗೆ ಏನ್ ಹೇಳ್ಬೇಕು ಅದನ್ನ ಹೇಳಿ ಅದನ್ನ ಸರಿತಿದ್ದುವಂತಹ ಪ್ರಯತ್ನವನ್ನ ನಾವು ಮಾಡ್ಬೇಕು. ಪ್ರತಿಯೊಬ್ಬರು ಗುರು ಆಗ್ಬೇಕು. ಆವಾಗ್ಲೇ ನಾವು ಮಾಡ್ತಾ ಇರೋ ತಪ್ಪುಗಳನ್ನ ತಿದ್ದುಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ದಿವ್ಯ ಜ್ಞಾನವನ್ನು ಬೆಳೆಸಿಕೊಳ್ಳುವುದು. ದಿವ್ಯ ಜ್ಞಾನ ಅಂತಂದ್ರೆ ನಾವು ಸತತವಾಗಿ ಇವತ್ತು 16ನೇ ದಿನ ಏನು ದಿವ್ಯ ಜ್ಞಾನ ಅಂದ್ರೆ ಆ ದೇವೋತ್ತಮ ಪರಮ ಪುರುಷ ಅಲ್ಟಿಮೇಟ್ ಯಾರು ಅಂತಂದ್ರೆ ಶ್ರೀಕೃಷ್ಣ. ಕೃಷ್ಣ ಮುಂದೆ ಜಗದ್ಗುರು ಮನಾಗೆ ಆ ಭಗವಂತನ ಬಗ್ಗೆ ಯಾರು ತಿಳ್ಕೊಳ್ತಾರೋ, ಯಾರು ಅದನ್ನ ಅನುಷ್ಠಾನವನ್ನ ಮಾಡ್ತಾರೋ, ಯಾರು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾರೋ ಅದು ದಿವ್ಯ ಜ್ಞಾನವಾಗಿ ಅದು ಪರಿಣಾಮ ಹೊಂದುತ್ತೆ. ದಾನ, ಯಾರು ಕಣ್ಣಿಗೆ ಕಾಣಿದ್ರು ಬಡಪಾಯಿ ಅಂತ ಹೇಳಿ ನಾನು ಅವ್ರಿಗೆ ಒಂದಷ್ಟು ದಾನವನ್ನ ಕೊಟ್ಟೆ ಅಲ್ಲ. ದಾನವನ್ನ ಕೊಡಬೇಕಾದ್ರೂ ಕೂಡ ಕೆಲವು ನಿಯಮಗಳಿದೆ. ಆ ದಾನ ಕೊಡ್ತಾ ಇದ್ದಂತ ವ್ಯಕ್ತಿ ಅವನು ಯಾವ ಸ್ಥಿತಿಯಲ್ಲಿದ್ದಾನೆ, ಆ ಹಣವನ್ನಾಗ್ಲಿ ನಾನು ಕೊಟ್ಟಂತ ವಸ್ತುವನ್ನಾಗ್ಲಿ ಯಾವ ರೀತಿ ಆತ ಬಳಕೆಯನ್ನ ಮಾಡ್ಕೊಳ್ತಿದ್ದಾನೆ. ಒಂದು ವೇಳೆ ಜೂಜಾಟಕ್ಕೂ ಮದ್ಯಪಾನಕ್ಕೂ ತಾನು ಅದನ್ನ ಉಪಯೋಗಿಸ್ಕೊಳ್ಳದೆ ಆದ್ರೆ ಆತನ ಪಾಲಲ್ಲಿ, ಆತನ ಕರ್ಮದಲ್ಲಿ, ಆತನ ಪಾಪ ಪುಣ್ಯದಲ್ಲಿ ನಿಮಗೂ ಆ ಬಾಲು ಬರುತ್ತೆ. ಹಾಗಾಗಿ ಕೊಡುವಂತಹ ದಾನ ಒಳ್ಳೆಯ ರೀತಿಯಲ್ಲಿ ಆಗಿರಬೇಕು. ಆತ್ಮ ಸಂಯಮ, ಯಾವುದೇ ಸಂದರ್ಭದಲ್ಲೂ ಕೂಡ ಆತ್ಮ ಸಂಯಮವನ್ನ ಕಳೆದುಕೊಳ್ಳಬಾರದು. ಎಲ್ಲ ಸಂದರ್ಭದಲ್ಲಿ ಸ್ಥಿತ ಪ್ರಜ್ಞನಾಗಿರಬೇಕು. ಸುಖ ದುಃಖಗಳಿಗೆ, ಶೀತೋಷ್ಣ ದುಃಖಗಳಿಗೆ ನಾವು ಸಮಾನಾಗಿ ನಾವು ಅದಕ್ಕೆ ವರ್ತಿಸಬೇಕು. ಯಜ್ಞ, ಎಲ್ಲ ಯಜ್ಞಗಳಲ್ಲೂ ಹೇಳಿರುವಂತದ್ದು ಒಳ್ಳೆ ಯಜ್ಞ ಯಾವುದು? ಜಪಯಜ್ಞ. ಯಜ್ಞಾನಾಂ ಜಪಯಜ್ಞೋಸ್ಮಿ. ಹಾಗಾಗಿ ಕಲಿಯುಗಕ್ಕೆ ಬಂದಿರುವಂತದ್ದು ಯಾವುದು ಅಂತಂದ್ರೆ ಯಜ್ಞ, ಜಪಯಜ್ಞ, ಸಂಕೀರ್ತನ ಯಜ್ಞ. ಒಬ್ಬರೇ ಕೂತು ಮಾಡುವಂತದ್ದು ಜಪ ಆಗತ್ತೆ. ಜಪಯಜ್ಞ ಅಸೋಸಿಯೇಷನ್, ಡಿವೋಟಿಸ್ ಜೊತೆ ಸೇರಿ ನಾವ್ ಯಾವಾಗ ಒಂದು ಅಸೋಸಿಯೇಷನ್ ಜೊತೆ ಸಂಕೀರ್ತನ ಯಜ್ಞವನ್ನ ಮಾಡ್ತೀವಿ ಅದೇನಾಗುತ್ತೆ? ಸಂಕೀರ್ತನ ಯಜ್ಞವಾಗುತ್ತೆ. ಹಾಗಾಗಿ ಯಜ್ಞವನ್ನ ಮಾಡ್ಬೇಕು. ನಾವ್ ಯಜ್ಞ ಅಂತ ಹೇಳಿದ್ದಾರೆ, ನಾನು ಹೋಮ ಮಾಡಿಸ್ತೀನಿ, ಅದೆಲ್ಲ ಅಲ್ಲ. ಕಲಿಯುಗಕ್ಕೆ ಅದು ಅಲ್ಲ. ವೇದ ಅಧ್ಯಯನ, ಯಾರು ಬ್ರಹ್ಮಚರ್ಯವನ್ನ ಆಚರಣೆಯನ್ನ ಮಾಡ್ತಾರೆ 5ನೇ ಒಂದು ವಯಸ್ಸಿನಿಂದ ಒಂದು 25ನೇ ವಯಸ್ಸಿನವರೆಗೂ ಆ ವೇದಾಧ್ಯಾಯವನ್ನ ಯಾರು ಮಾಡ್ತಾರೆ ಅವರು ಸರಿಯಾದ ಜ್ಞಾನವನ್ನ ತಿಳಿದುಕೊಂಡು 25ನೇ ವರ್ಷದಿಂದ ಅವ್ರೇನ್ ಮಾಡ್ಬೇಕು? ರಾಜ್ಯವನ್ನ ಆಳುವಂತದ್ದಿರಬಹುದು, ಅಥವಾ ಇನ್ನೊಬ್ಬರಿಗೆ ಜ್ಞಾನವನ್ನ ಕೊಡುವಂತದ್ದಿರಬಹುದು. ಮುಂದಿನ ಹಂತದಲ್ಲಿ ತಾನು ಏನೆಲ್ಲ ಅನುಸರಣೆ ಮಾಡ್ಬೇಕು ಅದನ್ನೆಲ್ಲ ವೇದಾಧ್ಯಯನದಲ್ಲಿ ಅವರು ಗುರುವಿನ ಮೂಲಕ ತಿಳ್ಕೊಳ್ಳುವಂಥದ್ದು. ಈಗ ಆ ಒಂದು ಪದ್ಧತಿ ಹೋಗಿದೆ. ಈಗೆಲ್ಲ ಒಂದು ಎಜುಕೇಶನ್ ಹೇಗಿದೆ, ಸ್ಲಾಟರ್ ಔಟ್. ಪ್ರಭುಪಾದ್ ಹೇಳೋಂಗೆ ಕಸಾಯಿಖಾನೆ ಬುಕ್ಸ್ ಅನ್ನ ಒತ್ತುಕೊಂಡು ಹೋಗ್ತಾರೆ. ಏನು ಪುಸ್ತಕದಲ್ಲಿರುವಂತಹ ಬದನೆಕಾಯಿ ಒಬ್ಬರಿಗೆ ನಿಜವಾಗ್ಲೂ ಮರ್ಯಾದೆ ಗೌರವನ ಸೂಚಿಸುವಂತದ್ದು ಕೂಡ ಅವ್ರಿಗೆ ಗೊತ್ತಿಲ್ಲ. ಮಾರಲ್ ಎಜುಕೇಶನ್ ಅನ್ನೋದಿಲ್ಲ. ಏನಕ್ಕೆ ಗೊತ್ತಿದ್ದಾರೆ? ಜಸ್ಟ್ ಅವರ ಹೊಟ್ಟೆಯನ್ನು ತುಂಬಿಸ್ಕೊಳ್ಳಲಿಕ್ಕೆ, ಇಂದ್ರಿಯ ತೃಪ್ತಿಯನ್ನ ಮಾಡ್ಕೊಳ್ಳಲಿಕ್ಕೆ 1 ಲಕ್ಷ 2 ಲಕ್ಷ ಸ್ಯಾಲ್ರಿ ಬರ್ಬೇಕು, ಅದೇ ಇಂಟೆನ್ಷನ್. ಆದ್ರೆ ದೊಡ್ಡವರಿಗೆ ಗೌರವನ ಹೇಗೆ ಕೊಡಬೇಕು, ಮನೆಗೆ ಬಂದ ಅತಿಥಿಗಳನ್ನ ಹೇಗೆ ಸತ್ಕಾರ ಮಾಡ್ಬೇಕು, ಸಾಧು ಸಂತರನ್ನ ಹೇಗೆ ನಾವು ಸತ್ಕರಿಸ್ಬೇಕು, ಇದನ್ನೆಲ್ಲ ಈ ಒಂದು ಎಜುಕೇಶನ್ ಏನು ಕೊಡ್ತಾ ಇಲ್ಲ. ಅದ್ರ ಬಗ್ಗೆ ನಮ್ಗೆ ಜ್ಞಾನವಿಲ್ಲ. ಲಕ್ಷ ಕೊಟ್ಟು ನಾವೇನ್ ಮಾಡ್ತಾ ಇದೀವಿ? ದೊಡ್ಡ ದೊಡ್ಡ ಸ್ಕೂಲ್ ಅಂತ ಹೇಳೋಗಿ ಅವ್ರಿಗೆ ಬಿಸ್ನೆಸ್ ಮಾಡ್ತಾ ಇದೀವಿ. ಅವರು ಎಜುಕೇಶನ್ ಕೊಡ್ತಾರೆ, ನಾವು ದುಡ್ಡು ಕೊಡ್ತೀವಿ. ಬಿಸ್ನೆಸ್ ಆಗಿದೆ. ಇಲ್ಲಿ ಎಜುಕೇಶನ್ ಆಗ್ಲಿಲ್ಲ. ಆಗಿನ ಕಾಲದಲ್ಲಿ ಏನಾಗಿತ್ತು? ದುಡ್ಡನ್ನ ತಗೊಳ್ತಾ ಇರ್ಲಿಲ್ಲ, ಗುರು ದಕ್ಷಿಣೆಯಾಗಿ ನಾವು ಕೊಡ್ತಾ ಇದ್ವಿ. ಬ್ರಾಹ್ಮಣರಿಗೆ ಗುರು ದಕ್ಷಿಣೆಯಾಗಿ ಕೊಟ್ಟು ವಿದ್ಯೆಯನ್ನ ನಾವು ತಗೊಳ್ತಾ ಇದ್ವಿ, ಅವ್ರ ವಿದ್ಯೆಯನ್ನ ಕೊಡ್ತಿದ್ವಿ. ಈಗೇನಾಗಿದೆ? ಬಿಸ್ನೆಸ್. ಇಷ್ಟು ಲಕ್ಷ ಕೊಡ್ತೇ ಈ ಸ್ಕೂಲಲ್ಲಿ ಸೀಟು. ಮೊದಲೇ ಅವರು 1 ವರ್ಷದ ಮುಂಚೆನೆ ಸೀಟ್ಗೋಸ್ಕರ ಅವರೇನೋ ಅಪಾಯಿಂಟ್ಮೆಂಟ್ ಅನ್ನ ತಗೋಬೇಕಾಗಿರುತ್ತೆ. ಆ ತರ ಆಗ್ಬಿಟ್ಟಿದೆ. ಸೊ ನಾವು ಅದ್ರ ಬಗ್ಗೆ ಸ್ವಲ್ಪ ಯೋಚನೆಯನ್ನ ಮಾಡ್ಬೇಕು. ಮಕ್ಕಳಿಗೆ ಯಾವ ರೀತಿ ಎಜುಕೇಶನ್ ಅನ್ನ ಕೊಡ್ಬೇಕು? ಹೌದು, ಅಫ್ಕೋರ್ಸ್ ಬೇಕು, ಜೀವನ ಉಪಾಯಕ್ಕೆ ಬೇಕು. ಆದ್ರೆ ನಾವು ನಿಜವಾಗ್ಲೂ ಮಕ್ಕಳಿಗೆ ಕಲಿಸ್ಬೇಕಾಗಿರುವಂತದ್ದು ಆತ್ಮಜ್ಞಾನ. ನಮ್ಮ ಕಲ್ಚರ್ ಪ್ರತಿಯೊಂದು ಕೂಡ ಇಂಪಾರ್ಟೆಂಟ್ ಆಗಿದೆ. ಅದನ್ನು ಕೂಡ ನಾವು ಗಮನದಲ್ಲಿ ಇಟ್ಕೋಬೇಕು.
ತಪಸ್ಸು. ನಾವು ಯಾವುದೇ ಒಂದು ಸರಳ ಜೀವನ, ಈಗ ಒಂದು ಕೃಷ್ಣ ಪ್ರಜ್ಞೆಯನ್ನ ನಾನು ಆಚರಿಸ್ತೇನೆ, ಈಗಿಂದ ನಾನು ಸಂಕಲ್ಪ ಮಾಡ್ಕೊಂಡಿದ್ದೀನಿ, ಆ ಒಂದು ತಪಸ್ಸನ್ನ ಸರಿಯಾದ ರೀತಿಯಲ್ಲಿ ನಾನು, ಅದು ಮನಸ್ಸಿನ ತಪಸ್ಸು, ಮಾತಿನ ತಪಸ್ಸು, ದೇಹದ ತಪಸ್ಸು ಯಾವುದೇ ಇರ್ಬೋದು, ಒಂದು ತಪಸ್ಸಿನ ಮೂಲ ಆ ರೀತಿಯಲ್ಲಿ ನಮ್ಮ ಜೀವನವನ್ನ ನಾವು ಇಟ್ಕೊಂಡಿರ್ಬೇಕು. ಸರಳತೆ, ಸರಳವಾದ ಜೀವನ, ಸಿಂಪಲ್ ಲಿವಿಂಗ್, ಹೈಲಿ ಥಿಂಕಿಂಗ್. ಸರಳವಾಗಿ ಎಷ್ಟೇ ಕೋಟ್ಯಾಂತರ ರೂಪಾಯಿ ದುಡ್ಡಿದ್ರು ಕೂಡ ಅವರು ಒಂದು ಸರಳ ಜೀವನವನ್ನ ಮಾಡ್ತಾರೆ. ಯಾಕೆ ಅಂತಂದ್ರೆ ಆ ದುಡ್ಡು ಅವಶ್ಯಕತೆಗೆ ಬೇಕಾಗಿರುವಂತದ್ದು, ಆ ದುಡ್ಡೇ ಜೀವನ ಅಲ್ಲ ಅನ್ನೋದು ಅವ್ರಿಗೆ ಅರ್ಥ ಆಗಿರುತ್ತೆ. ಹಾಗಾಗಿ ಪ್ರಭುಪಾದರು ಹೇಳ್ತಾರೆ, ನಿನ್ನತ್ರ ಯಥೇಚ್ಛವಾಗಿ ದುಡ್ಡಿದ್ಯಾ, ದೇವಸ್ಥಾನಗಳಿಗೆ ಕೊಡು, ಸರ್ವಿಸ್ ಅನ್ನ ಮಾಡು, ಕಟ್ಟಡಗಳನ್ನ ಕಟ್ಟಿಸು, ದೇವಸ್ಥಾನಗಳನ್ನ ಕಟ್ಟಿಸು. ನಿನ್ನ ಯೋಚನೆ ಅಪಾರವಾಗಿ ದೊಡ್ಡದಾಗಿರ್ಬೇಕು, ಆದ್ರೆ ಬದುಕುವಂಥದ್ದು ಸರಳವಾಗಿ ಬದುಕಬೇಕು. ಈಗ ಏನಾಗಿದೆ, ಸರಳವಾಗಿ ಬದುಕಲಿಕ್ಕೆ ನಮ್ಗೆ ಯಾರಿಗೂ ಸಾಧ್ಯ ಆಗ್ತಾ ಇಲ್ಲ. ತಿನ್ನುವಂತ ಪದಾರ್ಥಗಳು ಗಗನಕ್ಕೇರಿದೆ. ಹಾಗಾಗಿ ನಾವೇನ್ ಮಾಡ್ಬೇಕು, ಸಾಧ್ಯವಾದಷ್ಟು ಹಳ್ಳಿಗಳಿಂದ ಸಿಟಿಗೆ ಬಂದು ಜೀವನ ಮಾಡೋದನ್ನ ತಪ್ಪಿಸಿ, ಇರುವಂತಹ ಹೊಲ ಗದ್ದೆಗಳನ್ನ ಮತ್ತೆ ವ್ಯವಸಾಯಾತ್ಮಕವಾಗಿ ಅಂದ್ರೆ ವ್ಯವಸಾಯವಾಗಿ ಪರಿವರ್ತನೆಗೊಂಡು ಸರಳವಾಗಿ ಜೀವನ ಮಾಡುವಂತಹದ್ದು ಅಭ್ಯಾಸ ನಾವು ಮಾಡ್ಕೋಬೇಕು. ಅಹಿಂಸೆ, ಬರೀ ಒಂದು ಪ್ರಾಣಿಯನ್ನ ಕೊಲ್ಲುವುದರಿಂದ ಅದು ಅಹಿಂಸೆ ಆಗೋದಿಲ್ಲ. ಮಾತಿನ ಹಿಂಸೆ ಕೂಡ ಆಗುತ್ತೆ. ಮಾತಿಂದ ಇನ್ನೊಬ್ಬರನ್ನ ಕಠೋರವಾಗಿ ಮಾತಾಡುವಂಥದ್ದು, ಚುಚ್ಚಿ ಮಾತಾಡುವಂಥದ್ದು, ಇದೆಲ್ಲ ಕೂಡ ಹಿಂಸೆ ಆಗುತ್ತೆ. ಇದರಿಂದ ನಾವೇನ್ ಮಾಡ್ಬೇಕು, ವಿಮುಖರಾಗ್ಬೇಕು. ಹೌದು, ಸ್ವಭಾವತಃ ನಮ್ಗೆ ಬಂದಿದೆ, ನಾವು ಮಾತಾಡ್ಬಿಡ್ತೇವೆ. ಆದ್ರೆ ಅದನ್ನ ಗುರುವಿನ ಮೂಲಕ ಪ್ರತಿದಿನ ನಾವು ಬೋಧನೆಗಳನ್ನ ಕೇಳ್ತಾ ತಿಳ್ಕೊಂಡು ಮಾತಾಡ್ತಾ ಇದ್ರು ಕೂಡ ತಕ್ಷಣಕ್ಕೆ ನಮ್ಗೆ ಆ ವಿವೇಕ ಅನ್ನೋದು ಬರ್ಬೇಕು. ಹೇ, ಏನ್ ಮಾತಾಡ್ತಾ ಇದ್ಯಾ, ನೀ ಮಾತಾಡ್ತಾ ಇರೋ ಸರಿ ಇದ್ಯಾ ಅನ್ನೋಂತ ಪ್ರಶ್ನೆ ನಮ್ಮೊಳಗೆ ನಮ್ಗೆ ಪ್ರತಿದಿನ ಕುರುಕ್ಷೇತ್ರ ಆಗ್ಬೇಕು. ಅವಾಗ ಏನಾಗುತ್ತೆ, ಒಳಗಡೆ ಇರೋದೆಲ್ಲ ಹೊರಗಡೆ ಬರುತ್ತೆ. ನಮ್ಮನ್ನ ನಾವು ಪರೀಕ್ಷೆ ಮಾಡ್ಕೊಳ್ದೆ, ನಮ್ಮ ಉದ್ದೇಶ ಏನು, ಬೇರೆಯವ್ರನ್ನೇ ಪರೀಕ್ಷೆ ಮಾಡೋದು ಹೆಚ್ಚಾಗಿ, ಬೇರೆಯವ್ರ ಬಗ್ಗೆನೆ ನಾವು ಹೆಚ್ಚಾಗಿ ಮಾತಾಡ್ತಾ ಇರ್ತೀವಿ, ನಮ್ಮ ಬಗ್ಗೆ ನಾವು ಮಾತಾಡೋದನ್ನ ಮರ್ತೋಗಿರ್ತೀವಿ. ನಮ್ಮನ್ನ ನಾವ್ ಯಾವಾಗ ನಾವು ಸರಿ ಮಾಡ್ಕೊಳ್ತೀವೋ ಇನ್ನೊಬ್ಬರನ್ನ ಸರಿ ಮಾಡ್ಲಿಕ್ಕೆ ನಮ್ಗೆ ಯೋಗ್ಯತೆ ಇದೆ. ನಾವೇ ಸರಿ ಹೋಗಿಲ್ಲ ಅಂತಂದ್ರೆ ಇನ್ನೊಬ್ಬರನ್ನ ಸರಿ ಮಾಡುವಂತಹ ಯೋಗ್ಯತೆ ನಮಗೆ ಇರೋದಿಲ್ಲ. ಸತ್ಯವನ್ನೇ ಮಾತಾಡುವಂತಹ ಒಂದು ಪ್ರವೃತ್ತಿಯನ್ನ ಬೆಳೆಸ್ಕೋಬೇಕು. ಈಗೇನಾಗಿದೆ, ಪ್ರತಿಯೊಂದು ಮಾತಿಗೂ ಸುಳ್ಳು, ಆ ಸುಳ್ಳನ್ನು ಮುಚ್ಚೋಕೆ ಇನ್ನೊಂದ್ ಸುಳ್ಳನ್ನು ಮುಚ್ಚೋಕೆ ಇನ್ನೊಂದ್ ಸುಳ್ಳು, ಜೀವನವೇ ಸುಳ್ಳಾಗೋಗಿದೆ. ಹಾಗಾಗಿ ಆ ಸುಳ್ಳನ್ನ ಆದಷ್ಟು ಕಡಿಮೆ ಮಾತಾಡ್ಬೇಕು. ಎಲ್ಲಿ ಅಧರ್ಮ ನಡೀತಾ ಇದೆ ಅಂದಾಗ ಸುಳ್ಳನ್ನ ಹೇಳಿ ಧರ್ಮವನ್ನ ಗೆಲ್ಲಿಸ್ಲಿಕ್ಕೆ ನೀನು ಸುಳ್ಳನ್ನ ಬಳಸ್ಬೋದು. ಆದ್ರೆ ಜೀವನವೇ ಸುಳ್ಳು ಆಗಬಾರದು. ಸತ್ಯವನ್ನ ನಾವು ಪರಿಪಾಲನೆಯನ್ನ ಮಾಡ್ಬೇಕು. ಕೋಪ ಮಾಡಿಕೊಳ್ಳುವುದು ಇದು ಎಲ್ಲರಿಗೂ ಕಾಮನ್ ಆಗ್ಬಿಟ್ಟಿದೆ. ಕೋಪ ಅಂತಂದ್ರೆ ಯಾಕೆ, ಸೆಲ್ಫಿಶ್ನೆಸ್ ನಾನು ಅನ್ನೋಂಥದ್ದು. ಇದಕ್ಕೆ ಒಂದು ಕಥೆ ಮೂಲಕ ನಿಮ್ಗೆ ಅರ್ಥ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸತ್ಯಯುಗದಲ್ಲಿ ಬೇರೆ ಬೇರೆ ಪ್ಲಾನೆಟ್ಸ್ ಅಲ್ಲಿ ದೇವತೆಗಳು ಮತ್ತೆ ಅಸುರರು ಅವರು ಜೀವನವನ್ನ ಮಾಡ್ತಾ ಇದ್ರು. ತ್ರೇತಾಯುಗದಲ್ಲಿ ಬಂದಾಗ ಬೇರೆ ಬೇರೆ ದೇಶಗಳು, ರಾಮ ಭಾರತ ದೇಶದಲ್ಲಿ, ರಾವಣ ಶ್ರೀಲಂಕಾದಲ್ಲಿ. ದ್ವಾಪರ ಯುಗಕ್ಕೆ ಬಂದಾಗ ಒಂದೇ ಕುಟುಂಬದಲ್ಲಿ 2 ವ್ಯಕ್ತಿತ್ವಗಳು ಬಂತು, ಕೌರವರು ಮತ್ತು ಪಾಂಡವರು. ಕಲಿಯುಗದಲ್ಲಿ ಏನಾಯ್ತು, ನಮ್ಮೊಳಗೇನೆ ಇದೆ, ಎಲ್ಲವೂ ನಮ್ಮೊಳಗೆ ಇದೆ. ಕಾಲದಿಂದ ಯುಗಗಳಿಂದ ಬಂದದ್ದು ಬೇರೆ ಬೇರೆ ಆದ್ರೆ ಕಲಿಯುಗದಲ್ಲಿ ನಮ್ಮೊಳಗೇನೆ ಇದೆ. ಕಾಮ, ಕ್ರೋಧ, ಮದ, ಮೋಹ, ಮತ್ಸರೆ, ತಾಯಿ ಅನ್ನೋದಿಲ್ಲ, ತಂದೆ ಅನ್ನೋದಿಲ್ಲ, ಅಣ್ಣ ತಮ್ಮಂದ್ರ ಅನ್ನೋದಿಲ್ಲ, ಪ್ರತಿಯೊಂದು ಏನೂ ಇಲ್ಲ. ತಾನು ಬದುಕಬೇಕು ಅನ್ನೋದಷ್ಟು ಬಿಟ್ರೆ ಬೇರೆ ಮನುಷ್ಯನಿಗೆ ಯೋಚನೆನೇ ಇಲ್ಲ. ಇದಾರೆ, ಎಲ್ಲೋ ಅಪರೂಪಕ್ಕೆ ಇದಾರೆ, ಇಲ್ಲ ಅಂತ ಹೇಳಲಿಕ್ಕಿಲ್ಲ, ಇದಾರೆ. ಆದ್ರೆ ಪ್ರತಿಯೊಬ್ಬರಲ್ಲೂ ಈಗ ಸಾಮಾನ್ಯವಾಗಿ 99% 1% ಅಷ್ಟ ನಾವು ಹುಡುಕೋಬೋದೇನೋ ಗೊತ್ತಿಲ್ಲ, ಆದ್ರೆ 99% ಎಲ್ಲರಿಗೂ ಏನಾಗಿರುತ್ತೆ, ಸೆಲ್ಫಿಶ್ನೆಸ್, ನಾನು ಅನ್ನೋಂಥದ್ದು ಕಾಮನ್ ಆಗಿ ಇದೆ. ಸೊ ಏನಾಗುತ್ತೆ, ನಾನು ಅನ್ನೋದು ಬಂತು. ಕಾಮ, ಕೋಪ, ಮದ, ಮೋಹ, ಮತ್ಸರ್ಯ ಇವೆಲ್ಲ ಸಿಸ್ಟರ್ಸ್ ಅಂಡ್ ಬ್ರದರ್ಸ್. ಇವೆಲ್ಲ ಒಬ್ರು ಬಂದ್ರು ಯಾರಾದ್ರೂ ಉಳಿದವರೆಲ್ಲ ಫ್ರೀ, ಗೆಟ್ 1 ಬೈ 1 ಫ್ರೀ. ಹಾಗೆ ಎಲ್ರು ವಾಪಸ್ ಅಂದ್ರೆ ಬಂದ್ಬಿಡ್ತಾರೆ ನಮ್ ಜೊತೆಗೆ. ಸೊ ಏನ್ ಮಾಡ್ಬೇಕು, ನಾವು ವಿವೇಕದಿಂದ ಅದನ್ನ ಕತ್ತರಿಸಿ ತುಂಡರಿಸಿ, ನಿನ್ನೆ ನಾವು ಹೇಳಿದ್ವಿ, ಒಂದು ವಿವೇಕ ಅನ್ನುವಂತಹ ಅಸ್ತ್ರದಿಂದ ಅದನ್ನ ಕಡಿದು ಹಾಕ್ಬಿಡ್ಬೇಕು ಅಂತ. ಹಾಗೆ ನಾವು ಅದನ್ನ ಕೋಪ ಮಾಡ್ಕೊಳ್ದೆ ಇರೋದನ್ನ ಅಭ್ಯಾಸ ಮಾಡ್ಬೇಕು. ಹೌದು, ತಕ್ಷಣಕ್ಕೆ ಕೋಪ ಬಂತು, ಏನ್ ಹೀಗೋ ಹೊರಟಾಗ್ಬಿಡೋದು, ಇಂಥದ್ದು ನಾನು ಅನ್ನೋಂಥದ್ದು. ಇಡೀ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡುವಂತಹ ಭಗವಂತ, ಅದು ಹಿಂಗೆ ಇಡೀ ಬ್ರಹ್ಮಾಂಡ ಅಂತ ಹೇಳ್ತೀವಿ, ಆ ಎಷ್ಟೋ ಬ್ರಹ್ಮಾಂಡಗಳಲ್ಲಿ ಚಿಕ್ಕ ಬ್ರಹ್ಮಾಂಡ ನಾವಿರುವಂತದ್ದು. ಆ ಬ್ರಹ್ಮಾಂಡದಲ್ಲಿ ಭಾರತ ದೇಶದಲ್ಲಿ ಕರ್ನಾಟಕದಲ್ಲಿ ನಾವೆಲ್ಲೋ ಮಂಗಳೂರು, ಬೆಂಗಳೂರು ಎಲ್ಲೋ ಒಂದು ಕಡೆ, ಅದು ಬೆಂಗಳೂರಲ್ಲಿ ಎಲ್ಲೋ ಒಂದು ಜಿಲ್ಲೆ, ಅದು ಜಿಲ್ಲೆ ಒಳಗೆ, ಬೆಂಗಳೂರು ಜಿಲ್ಲೆಯಲ್ಲಿ ಅಥವಾ ಬೇರೆ ಯಾವ್ದೋ ಊರಲ್ಲಿ, ಅಲ್ಲಿ ಯಾವ್ದೋ ಇನ್ನೊಂದು ಊರು, ಅದ್ರಲ್ಲಿ ಯಾವ್ದೋ ಒಂದು ಸ್ಟ್ರೀಟ್, ಅದ್ ಯಾವ್ದೋ ಒಂದು ಬಿಲ್ಡಿಂಗ್, ಆ ಬಿಲ್ಡಿಂಗ್ ಅಲ್ಲಿ ಯಾವ್ದೋ ಒಂದು ಮೂಲೆಯಲ್ಲಿ ನಾವ್ ಇಲ್ಲಿ ಕುತ್ಕೊಂಡಿದ್ವಿ. ನಾನು ಈಗ ಯಾಕೆ ಅಷ್ಟು ಹರ್ಟ್ ಮಾಡುತ್ತೆ ನಮ್ಗೆ?
ಇಷ್ಟೆಲ್ಲ ಒಂದು ಜ್ಞಾನವನ್ನ ತಿಳ್ಕೊಂಡಿರೋಂತ ಇಷ್ಟೆಲ್ಲ ಇದೆ ಅಂತ ನಾವು ತಿಳ್ಕೊಂಡಿಲ್ಲ. ತಿಳ್ಕೊಳ್ದೇ ಇರೋದಕ್ಕೆ ಏನಾಗ್ಬಿಟ್ಟಿದೀವಿ, ನಾನು ಅಂತ ಬಂದ್ಬಿಟ್ಟಿದೆ ಅಲ್ವಾ. ಒಂದು ಕ್ಷಣ ಕೋಪ ಬಂತು, ತಕ್ಷಣಕ್ಕೆ ನಿಲ್ಸಿ ಮಾತಾಡದೆ ಇದ್ಬಿಟ್ರೆ ಆಗೋಯ್ತಾ, ಆ ಮೂಮೆಂಟ್ ಕಳೆದೋಯ್ತಾ? ಅಥವಾ ಅಯ್ಯೋ ಕೋಪ ಮಾಡ್ಕೊಳ್ತಾ ಇದೀನಿ, ಇನ್ನೊಬ್ರಿಗೆ ಹರ್ಟ್ ಆಗ್ತಿದೆ ಅಂತ ಗೊತ್ತಿದ ತಕ್ಷಣ ಮಾತಾಡೋದ್ ನಿಲ್ಸಿದಾಯ್ತು. ಸಪೋಸ್ ಇನ್ನೂ ಒಂದ್ ಸ್ಟೆಪ್ ಮೇಲೆ ಹೋದ್ರೆ, ಅಯ್ಯೋ ನಾನ್ ತಪ್ಪು ಮಾತಾಡದ್ನಲ್ಲ, ಕೋಪ ಮಾಡ್ಕೊಂಡೆ ಅಂದ್ರೆ ಸುಮ್ನೆ ಹೋಗ್ಬಿಟ್ಟು ಇಲ್ಲ ಒಂದು ಸಾರಿ ಕೇಳ್ಬಿಟ್ರೆ ಏನ್ ಹರ್ಟ್ ಆಗ್ಬಿಡತ್ತ? ಆಗಲ್ವಲ್ಲ. ಗಂಡಾಗೆ ಹೀಗೋ, ಹೆಂಡತಿಗೆ ಹೀಗೋ, ಮಕ್ಳಿಗೆ ಹೀಗೋ, ಅತ್ತೆಗೆ ಹೀಗೋ, ಮಾವನಿಗೆ ಹೀಗೋ, ಪ್ರತಿಯೊಬ್ಬರಿಗೂ ಹೀಗೋ. ನಾನ್ ಯಾರ ಹತ್ರ ಕ್ಷಮೆ ಕೇಳಲ್ಲ. ಏನಂತ ದೊಡ್ಡಸ್ತಿಗೆ ಏನ್ ಬಂದಿರೋದು? ಇಡೀ ಬ್ರಹ್ಮಾಂಡವನ್ನ ಏನಾದ್ರೂ ನಾವ್ ಆಳ್ತಾ ಇದೀವ? ಇಲ್ಲ ಅಲ್ಲ. ಇಲ್ಲ ಇಡೀ ರಾಜ್ಯವನ್ನ ಆಳ್ತಾ ಇದೀವ? ಇಲ್ಲ ಅಲ್ಲ. ಇಡೀ ಕುಟುಂಬವನ್ನ, ಆ ಕುಟುಂಬದಲ್ಲಿ ಒಂದು ಪ್ರೀತಿ ವಾತ್ಸಲ್ಯವನ್ನ ಸೃಷ್ಟಿ ಮಾಡ್ಕೊಳ್ಳೋದಕ್ಕೆ ನಮ್ಗೆ ಆಗ್ತಾ ಇಲ್ಲ ಅಂತಂದ್ರೆ ಮತ್ತೆ ಯಾಕೆ? ಮತ್ತಿನ್ನೇನ್ ಸಾಧನೆ ಮಾಡ್ತಾ ಇದೀವಿ? ಇನ್ನೇನ್ ಸಾಧನೆ ಮಾಡ್ಲಿಕ್ಕಿದೀವಿ? ಏನ್ ಕೋಟಿ ಕೋಟಿ ಏನು ಸಂಪಾದನೆ ಮಾಡಿಟ್ಟು ಇನ್ನು ತಲಾಂತರ ತಿನ್ನೋದಕ್ಕೆ ಮಾಡಿಡೋಂಥದ್ದೇ ನಮ್ಮ ಕರ್ತವ್ಯವ? ಹಾಗಾದ್ರೆ ಅವ್ರು ಬಂದ್ ಏನ್ ಮಾಡ್ತಾರೆ? ನಾವೇ ಮಾಡಿಡೋದಾದ್ರೆ ಅವ್ರದ್ದೇನ್ ಕೆಲ್ಸ ಹಾಗಾದ್ರೆ? ಅಲ್ವಾ? ಪ್ರತಿಯೊಂದನ್ನು ನಾವ್ ಯೋಚನೆ ಮಾಡ್ಬೇಕು. ಯಾವಾಗ ಯೋಚನೆ ಬರುತ್ತೆ? ನಾವು ಮಾಡುವವರ ಸಂಘ ನಮ್ಮನ್ನ ಆ ರೀತಿ ಯೋಚನೆ ಮಾಡೋಗೆ ಹಚ್ಚುತ್ತೆ. ನಾವು ಮಾಡುವವರ ಸಂಘ ನಮ್ಮನ್ನ ಈ ರೀತಿ ಜ್ಞಾನಕ್ಕೆ ಹಚ್ಚುತ್ತೆ. ಹಾಗಾಗಿ ಒಳ್ಳೆಯವರ ಸಹವಾಸವನ್ನ ನಾವು ಮಾಡ್ಬೇಕು. ಕೋಪ ಬಂದಾಗ ಶಾಂತವಾಗಿರುವಂತ ಪ್ರಾಕ್ಟೀಸ್ ಮಾಡ್ಕೋಬೇಕಷ್ಟೆ. ತ್ಯಾಗ, ಎಲ್ಲವನ್ನೂ ಬಿಟ್ಟು ತ್ಯಾಗ ಮಾಡುವಂಥದ್ದಲ್ಲ. ನನ್ನೊಳಗಿರುವಂತಹ ಏನ್ ಪ್ರಾಪರ್ಟಿ, ಕಾಮ, ಕ್ರೋಧ, ಮದ, ಮೋಹ, ಮತ್ಸರಿಗಳು ಏನೆಲ್ಲ ಇದೆ ಅಲ್ಲ, ಅದನ್ನ ತ್ಯಾಗ ಮಾಡೋಣ. ಇನ್ನೇನ್ ಉಳಿದಿದ್ದೆಲ್ಲ ತ್ಯಾಗ ಮಾಡೋದ್ ಬೇಡ, ಅದನ್ನ ತ್ಯಾಗ ಮಾಡಿದ್ರೆ ಆಯ್ತು. ಅಂದ್ರೆ ಈಗ ಏನೋ ಯಾರಿಗೂ ಒಳ್ಳೇದಾಗ್ತಾ ಇದೆ, ಆ ವಿಚಾರದಲ್ಲಿ ನಾನು ಇದನ್ನ ಬಿಟ್ರೆ ಅವ್ರಿಗೆ ಒಳ್ಳೇದಾಗತ್ತೆ, ಒಬ್ಬರಿಗೆ ಲಾಸ್ ಆಗಿ 10 ಜನಕ್ಕೆ ಒಳ್ಳೇದಾಗುತ್ತೆ ಅನ್ನೋದ್ರಲ್ಲಿ ತ್ಯಾಗ ಮಾಡೋದು ತಪ್ಪೇನಿಲ್ಲ. 1% ನಾವು ಬಿಟ್ಟಿದೀವಿ ಅಂದ್ರೆ 100% ಭಗವಂತ ಕೂಡ ಕಾಯ್ತಾ ಇರ್ತಾನೆ. ಆದ್ರೆ ಆ ಜ್ಞಾನ ನಮ್ಗೆ ಇನ್ನು ಬಂದಿಲ್ಲ. ಅದನ್ನ ಬಂದಾಗ 1% ಅಲ್ಲ 100% ಬಿಡಕ್ ರೆಡಿ ಇರ್ತೀವಿ. ನವಕೋಟಿ ನಾರಾಯಣ ಕನಕದಾಸರು ಅವ್ರ ಹಿಂದೆ ಏನಾಗಿದ್ರು? ಎಷ್ಟೊಂದ್ ಅವ್ರ ಹತ್ರ ಐಶ್ವರ್ಯ ಇತ್ತು. ಆದ್ರೆ ಅವ್ರ ಏನ್ ಮಾಡಿದ್ರು? ಭಗವಂತನ ಬಗ್ಗೆ ಜ್ಞಾನ ತಿಳಿದ ಕೂಡಲೇ ಎಲ್ಲವನ್ನ ಬಿಟ್ಟು ಬಂದ್ರು. ಅಂದ್ರೆ ನಾವು ತ್ಯಾಗ ಮಾಡೋದು ಭಗವಂತನಿಗೋಸ್ಕರ ತ್ಯಾಗ ಮಾಡೋದನ್ನ ಕಲಿಬೇಕು. ಶಾಂತಿಯನ್ನ ಕಾಪಾಡಬೇಕು. ಶಾಂತ ಮನಸ್ಕರ ಆಗಿರ್ಬೇಕು. ನಾವ್ ಯಾವಾಗ್ಲೂ ನಗ್ನಗ್ತಾ ಶಾಂತ ಮನಸ್ಕರ ಆಗಿದ್ರೆ ಎಲ್ಲರೂ ನಮ್ಮನ್ನ ಇಷ್ಟಪಡ್ತಾರೆ. ಆ ಸಂತೋಷದಲ್ಲಿ ಎಷ್ಟು ಐಶ್ವರ್ಯ, ಎಷ್ಟು ಕೋಟಿ ಇಟ್ಕೊಂಡಿರೋನಿಗೂ ಕೂಡ ಆ ನೆಮ್ಮದಿ ಅನ್ನೋದು ಸಿಗದೇ ಇಲ್ಲ. ಆ ಪ್ರೀತಿ ಅನ್ನೋದು ಅಪ್ಯಾಯಮಾನವಾದಂತಹ ಜನ ಆ ಒಂದು ಪ್ರೀತಿಯನ್ನ ಮಾಡ್ತಾರಲ್ಲ, ಕೋಟಿ ಕೊಟ್ರು ಅದು ಯಾವ್ದಕ್ಕೂ ಸಮಾನವಲ್ಲ. ಶಾಂತಿ ಅನ್ನೋಂಥದ್ದು ಅಷ್ಟು ನೆಮ್ಮದಿಯನ್ನ ತಂದ್ಕೊಡುತ್ತೆ. ತಪ್ಪು ಹುಡುಕೋದ್ರಲ್ಲಿ ವಿಮುಖತೆ. ನಮಗೇನಾಗಿದೆ? ನಮ್ಮ ಸ್ವಭಾವ ನೋಡದವರನ್ನೆಲ್ಲ ಅವರಲ್ಲಿ ಏನು ತಪ್ಪಿದ್ಯೋ ಅದೇ ಮೊದಲು ಕಾಣತ್ ನಮ್ಗೆ. ಒಳ್ಳೇದನ್ನ ಬಿಟ್ಬಿಟ್ಟಿರ್ತೀವಿ. 10 ಒಳ್ಳೇದಿದೆ ಅಂತಂದ್ರು ಅದ್ರಲ್ಲಿ ಏನೋ 1-2 ತಪ್ಪಿದೆ ಅಂತಂದ್ರೆ ಆ 2 ತಪ್ಪನ್ನ ಮೇಲಿಟ್ಟು ಉಳಿದಿದ್ದೆಲ್ಲ ಕೆಳಗಿಟ್ಟು ನೋಡ್ತಾ ಇರ್ತೀವಿ. ಯಾಕೆ? ಆ ಸ್ವಭಾವವನ್ನ ನಾವು ಬೆಳೆಸ್ಕೊಂಡ್ಬಿಟ್ಟಿದೀವಿ. ಹಾಗಾಗಿ ನಾವು ತಪ್ಪು ಹುಡುಕೋದ್ರಲ್ಲಿ ಹಿಂದೆ ಬರ್ಬೇಕು. ತಪ್ಪು ಮಾಡದೆ ಯಾರೂ ಇಲ್ಲ, ಎಲ್ರು ತಪ್ಪು ಮಾಡ್ತಾರೆ. ಆದ್ರೆ ತಪ್ಪನ್ನ ಸರಿ ತಿದ್ದುವಂತ ಕಾರ್ಯವನ್ನ ನಾವು ಮಾಡ್ಬೇಕು. ಆ ಒಂದು ತಪ್ಪನ್ನ ಹುಡುಕದೆ ಒಳ್ಳೇದನ್ನ ತೋರಿಸವನ್ನ ಆ ತಪ್ಪಿಂದ ಹೊರಗಡೆ ಬರ್ಲಿಕ್ಕೆ ಪ್ರಯತ್ನವನ್ನ ಮಾಡಿಸ್ಬೇಕು ನಾವು. ಅದು ನಮ್ಮ ಒಂದು ಕರ್ತವ್ಯ ಆಗ್ಬೇಕು. ಎಲ್ಲ ಜೀವಿಗಳಲ್ಲಿದೆ. ಇಂದಿನ ಶ್ಲೋಕಗಳಲ್ಲಿ ಬಹಳಷ್ಟು ಶ್ಲೋಕಗಳಲ್ಲಿ ನಾವು ನೋಡಿದ್ದು, ಎಲ್ಲ ಜೀವರಾಶಿಗಳಲ್ಲಿ ಭಗವಂತನೇ ಇದ್ದಾನೆ. ಅವನನ್ನ ಹೇಗೆ ದ್ವೇಷಿಸ್ಲಿಕ್ಕೆ ಸಾಧ್ಯ ಆಗುತ್ತೆ? ಅವನ ಮೇಲೆ ಹೇಗೆ ನಮ್ಗೆ ಕೋಪ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ? ಅವನನ್ನು ದ್ವೇಷ ಮಾಡಿ ಅವನನ್ನ ಏನೋ ಒಂದು ರೀತಿಯಲ್ಲಿ ಬೇರೆ ರೀತಿಯಲ್ಲಿ ಅವನ ಕಡೆಗಣಿಸ್ಲಿಕ್ಕೆ ನಮ್ಗೆ ಹೇಗೆ ಸಾಧ್ಯ? ನಾವ್ ಯಾವಾಗ ಹೃದಯದಲ್ಲಿ ಭಗವಂತ ಇದ್ದಾನೆ ಅಂತ ಕಂಡಾಗ ಆ ಜೀವಿಯಲ್ಲಿ ನಮ್ಗೆ ದಯ ಬರುತ್ತೆ. ಅವನು ಭಿಕ್ಷುಕನಾಗಿರ್ಲಿ, ಇನ್ನೊಬ್ಬನಾಗಿರ್ಲಿ, ಇನ್ನೊಂದು ಪ್ರಾಣಿ ಆಗಿರ್ಲಿ, ಯಾವ ಜಾತಿ ಆಗಿರ್ಲಿ, ಪ್ರಾಣಿ ಜಾತಿ, ಮನುಷ್ಯ ಜಾತಿ, ಪಕ್ಷಿ ಜಾತಿ, ಯಾವುದೇ ಆಗಿರ್ಬೋದು, ಅದ್ರಲ್ಲಿ ಎಲ್ಲದರಲ್ಲೂ ನಮ್ಗೆ ದಯೆ ಅನ್ನೋದು ಬರುತ್ತೆ. ದುರಾಶೆ ಇಲ್ಲದಿರೋದು. ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ಸಾಕು. ಇನ್ನ ಹಿಂದಿನ ತಲಾಂತರಗಳು ಅವ್ರಿಗೆಲ್ಲ ಮಾಡಿಡೋದಕ್ಕೆ ಅವ್ರು ಬಂದಾಗ ಅವ್ರು ಮಾಡ್ತಾರೆ. ಅವ್ರಿಗೂ ಅಗತ್ಯ ಇದೆ. ಅವರು ಒಂದಿಷ್ಟು ಕಾಲ ಇರಬೇಕಾಗಿದೆ. ಅವ್ರಿಗೆ ಬೇಕಾದನ್ನ ಅವ್ರು ಮಾಡ್ಕೋತಾರೆ. ನಾವು ಬಂದದ್ದು ಏನಕ್ಕೆ? ನಮ್ಮ ಕರ್ತವ್ಯ, ನಮ್ಮ ದೃಷ್ಟಿಯಿಂದ ನಾವೇನ್ ಮಾಡ್ಬೇಕು ಅದನ್ನ ನಾವು ಹೋದ್ರೆ ಇನ್ನು ಹಿಂದೆ ಬರೋರು ಅವ್ರ ಕೆಲ್ಸವನ್ನ ಅವ್ರು ಮಾಡ್ತಾರೆ. ಅವ್ರಿಗೋಸ್ಕರ ನಾವೇನ್ ಮಾಡ್ಬೇಕಾದಿದ್ದೇನಿಲ್ಲ. ಮೃದು ಸ್ವಭಾವವನ್ನ ಮೃದುತ್ವವಾಗಿಟ್ಕೊಳ್ಳುವಂಥದ್ದು, ಮಾತುಗಳು ಮೃದುವಾಗಿ ಮಾತಾಡುವಂಥದ್ದು. ಕೆಲವ್ರು ಕಠೋರವಾಗಿ ಮಾತಾಡಿದ ತಕ್ಷಣ ಚುಚ್ಚದಂಗಿರತ್ತೆ. ಆದ್ರೆ ಕೆಲವ್ರು ಮಾತಾಡಿದ್ರೆ ಎಷ್ಟು ಚೆನ್ನಾಗಿರತ್ತೆ, ಇನ್ನೊಂದಷ್ಟು ಕೇಳೋಣ ಅಂತ ಅನ್ಸುತ್ತೆ. ಯಾಕೆ? ಆ ಒಂದು ಮೃದು ಆ ಹೃದಯದಲ್ಲಿ ಭಗವಂತನಿದ್ದ ಕಾರಣ ಆ ಮಾತುಗಳು ಕೂಡ ಅಷ್ಟು ಸುಲಲಿತವಾಗಿ, ಅಷ್ಟು ಚಂದವಾಗಿ, ಕೇಳಲಿಕ್ಕೆ ಇಂಪಾಗಿರತ್ತೆ. ಅದನ್ನ ಅಭ್ಯಾಸ ಮಾಡ್ಕೊಂಡ್ರೆ ಬರುತ್ತೆ.
ಯಾವುದನ್ನೂ ಅಷ್ಟೇ ಅಭ್ಯಾಸ ಮಾಡಿದಾಗ ಖಂಡಿತ ಅದು ನಮ್ಮ ಸ್ವಭಾವ ಆಗುತ್ತೆ. ಆ ಒಂದು ಪ್ರಯತ್ನವನ್ನ ನಾವ್ ಮಾಡ್ಬೇಕು. ನಮ್ರತೆ, ನನಗೆಲ್ಲ ಗೊತ್ತಿದೆ ಅಂತ ಬೀಗುವುದಕ್ಕಿಂತ ಗೊತ್ತಿದ್ರು ಹೇಗಂದ್ರೆ ನನಗೇನು ಗೊತ್ತಿಲ್ಲ, ದೊಡ್ಡವರಿದ್ದಾರೆ ಅನ್ನುವಂಥದ್ದು ಯಾರು ಕಲ್ತ್ಕೋತಾರೆ. ಈಗ ನನಗೆಲ್ಲ ಗೊತ್ತು ಅನ್ಕೊಂಡ್ರು ಏನೋ ಗೊತ್ತಿರುತ್ತೆ, ಅಲ್ಪ ಸ್ವಲ್ಪ ಗೊತ್ತಿರುತ್ತೆ, ನನ್ನ ಗುರು ಇದ್ದಾರೆ, ಯಾರೋ ಪ್ರಶ್ನೆ ಕೇಳಿದ ತಕ್ಷಣ ನಾನ್ ಮಧ್ಯದಲ್ಲಿ ಟಕ್ಕಂತ ಬಾಯಾಕಿ ನಾನ್ ಹೇಳೋದಕ್ಕೂ ಇಲ್ಲ, ನನ್ನ ಗುರು ಇದ್ದಾರೆ, ಅವರನ್ನ ಕೇಳಿ, ಅವ್ರಿಗೆ ಕೇಳುವಂತಹ ಪ್ರಶ್ನೆಯನ್ನೂ ನಾನು ಕೇಳಿ, ಅವ್ರು ಗುರುಗಳು ಹೇಳ್ತಾ ಇರುವಂತಹ ಉತ್ತರವನ್ನೂ ನಾನು ಕೇಳಿದಾಗ ನನ್ನ ಒಂದು ಘನತೆ, ನಾನೊಂದು ಕಲೀಲಿಕ್ಕೆ ನನ್ನ ಒಂದು ವಿನಮ್ರತೆ ಅಲ್ಲಿ ಹೆಚ್ಚುತ್ತಾ ಹೋಗುತ್ತೆ. ಹಾಗಾಗಿ ನಾವು ವಿನಮ್ರತೆಯಿಂದ ಇರಬೇಕು. ಯಾವುದೇ ಫೀಲ್ಡ್ ಅಲ್ಲಿ ಇರಬಹುದು, ಆಧ್ಯಾತ್ಮಿಕ ಇರಬಹುದು, ಎಜುಕೇಶನ್ ಅಲ್ಲಿ ಇರಬಹುದು, ಅಥವಾ ಬಿಸ್ನೆಸ್ ಅಲ್ಲಿ ಇರಬಹುದು, ಯಾವುದಲ್ಲೇ ಇರಬಹುದು, ನಮಗದ್ರಿಂದ ಯಾವ ತೊಂದರೆಯೂ ಇಲ್ಲ. ನಾವು ನಮ್ರತೆಯಿಂದ ಬದುಕುವಂಥದ್ದನ್ನ ಕಲಿತಾಗ ಮನುಷ್ಯ ಹಂತ ಹಂತವಾಗಿ ಬೆಳೀತಾ ಹೋಗ್ತಾನೆ. ಬೆಳಿಲಿಕ್ಕೆ ಅದು ನಮ್ಗೆ ಅಡಿಪಾಯವಾಗುತ್ತೆ. ಅದನ್ನ ನಾವು ಕಲಿಬೇಕು. ದೃಢ ಸಂಕಲ್ಪ. ಈಗ ಒಂದು ದೃಢ ಸಂಕಲ್ಪ ನಾನು ಮಾಡ್ತಾ ಇದ್ದೇನೆ, ಯಾವುದೋ ಒಂದು ನಾನು ಕಲಿಬೇಕು. ಈಗ ನಾನು ಭಕ್ತಿಗೆ ಬಂದಿದ್ದೇನೆ, ಈ ಭಕ್ತಿಯನ್ನ ನಾನು ಸಂತೋಷದಿಂದ ಅನುಷ್ಠಾನ ಮಾಡ್ತೇನೆ, ಇದರಲ್ಲಿ ನನಗೆ ನಂಬಿಕೆ ಒಂದು ಸತಿ ನಂಬಿಕೆ ಬಂದ್ರೆ ಆಯ್ತಿಲ್ಲ. ಆ ದೃಢ ಸಂಕಲ್ಪ ಇಲ್ಲ, ಸಾಯುವ ಕೊನೆ ಉಸಿರು ಇರುವವರ ತನಕ ಭಗವಂತನೇ, ಕೃಷ್ಣ ಮುಂದೆ ಜಗದ್ಗುರು, ಅವನಷ್ಟೇ, ಇನ್ನ ಬೇರೆ ಏನೂ ಇಲ್ಲ. ಇಷ್ಟೊಂದು ಪ್ರಮಾಣ ಗ್ರಂಥಗಳನ್ನ ಕೊಟ್ಟು ಇವ್ರು ಇಷ್ಟು ಹೇಳ್ತಿದ್ದಾರೆ ಅಂದ್ಮೇಲೆ ಇದಕ್ಕಿಂತ ಇನ್ನೇನಿದೆ. ಒಂದು ಸತಿ ದೃಢ ಸಂಕಲ್ಪ ಬಂದ ಮೇಲೆ ಅದಕ್ಕೆ ಹೋಗ್ಬಿಡ್ಬೇಕು. ಆ ಸಂಕಲ್ಪವನ್ನ ಬಿಡಬಾರ್ದು, ಅದು ನಮ್ಮಲ್ಲಿ ಇರಬೇಕು. ತೇಜಸ್ಸು, ಇದು ಕ್ಷತ್ರಿಯಲ್ಲಿ ಇರುವಂತದ್ದು. ಆ ಕ್ಷತ್ರಿಯನಲ್ಲಿರುವಂತಹ ತೇಜಸ್ ಏನ್ ಮಾಡುತ್ತೆ, ಆಘಾತದಲ್ಲಿ ಆ ಒಂದು ತೊಂದರೆಯಲ್ಲಿರುವನ್ನೆಲ್ಲ ಅದು ಕಾಪಾಡುತ್ತೆ. ಹಾಗಾಗಿ ಆ ತೇಜಸ್ ಅನ್ನೋದು ಕ್ಷತ್ರಿಯರಲ್ಲಿರುತ್ತೆ. ನಂತರ ಕ್ಷಮೆ ಇರಬೇಕು, ಟಾಲರೆನ್ಸ್. ಏನಾದ್ರು ತಪ್ಪು ಮಾಡಿದರೆ, ಯಾವುದೋ ಒಂದು ಕಾರಣಕ್ಕೆ ತಪ್ಪಾಯ್ತು, ಹೌದು ಅದು ಸಂದರ್ಭಾನುಸಾರಕ್ಕೆ ತಪ್ಪುಗಳಾಗತ್ತೆ, ಆದ್ರೆ ಅವರ ತಪ್ಪು ಮನವರಿಕೆ ಅವರಿಗೆ ಆಗಿದ್ದು ನಮ್ಮ ಹತ್ರ ಬಂದು ಆ ಒಂದು ತಪ್ಪಿನ ಒಂದು ಅರಿವಾಗಿ ನಮ್ಮ ಹತ್ರ ಮಾತಾಡ್ಬೇಕಾದ್ರೆ ಆಗ್ಲೂ ನಾವು ಹಠಮಾರಿತರ ಏನ್ ಅವನು ಕ್ಷಮಿಸೋದು, ಅವನು ನೋಡೋದು, ಆ ತರ ಎಲ್ಲ ಮಾಡ್ಬಾರ್ದು. ನಾವೇನ್ ಮಾಡ್ಬೇಕು, ಆಯ್ತಪ್ಪ ಯಾವ್ದೋ ಒಂದ್ ಸಂದರ್ಭದಲ್ಲಿ ಆಯ್ತು, ಕ್ಷಮೆ ಇರ್ಲಿ ಅಂತ ಆ ರೀತಿ ಕ್ಷಮೆಯನ್ನ ನಾವು ಮಾಡ್ಬೇಕು. ಧೈರ್ಯದಿಂದ ನಾವ್ ಎಲ್ಲವನ್ನ ನಿಭಾಯಿಸುವಂತರಾಗಬೇಕು. ಶುಚಿತ್ವ ಮತ್ತು ಅಸೂಯೆಯಿಂದಲೂ ಗೌರವಕ್ಕಾಗಿ ಆಸೆ ಪಡುವುದರಿಂದಲೂ ಮುಕ್ತವಾಗಿರುವುದು. ಶುಚಿತ್ವ ಅಂತರಂಗವಾಗಿಯೂ ಬಹಿರಂಗವಾಗಿಯೂ ನಾವು ಶುಚಿತ್ವವನ್ನ ಕಾಪಾಡಿಕೊಳ್ಳಬೇಕು. ಆವಾಗ ದೈವತ್ವ ತಾನಾಗೆ ಬರುತ್ತೆ. ಕ್ಲೀನ್ಲಿನೆಸ್ ನೆಕ್ಸ್ಟ್ ಗಾಡ್ಲಿನೆಸ್. ಪ್ರಭುಪಾದ ಹೇಳೋದು, ಎಲ್ಲಿ ಶುಚಿತ್ವ ಇರುತ್ತೆ ದೈವತ್ವ ಅಲ್ಲಿಗೆ ಬರುತ್ತೆ. ಅದು ಅಂತರಂಗವಾಗಿರ್ಬೋದು, ಬಹಿರಂಗವಾಗಿರ್ಬೋದು. ಅಂತರಂಗವಾಗಿ ಹೇಗೆ, ಹರಿನಾಮ ಸ್ಮರಣೆಯನ್ನ ಒಂದು ಬಾರಿ ನನ್ನ ನಾಲಿಗೆಯಲ್ಲಿ ಹೇಳಿದ್ರೆ ಎಷ್ಟು ಕೋಟಿ ಪಾಪಗಳು ನಮಗೆ ಹೋಗಿ ಪುಣ್ಯಗಳು ನಮಗೆ ಲಭಿಸುತ್ತೆ. ಒಮ್ಮೆ ಹರಿನಾಮವನ್ನ ಜಪ ಮಾಡಿದ್ರೆ ನಮ್ಮ ನಾಲಿಗೆ ಎಷ್ಟೆಲ್ಲ ಬೇಡದ್ದು ಮಾತಾಡ್ತೀವಿ, ಎಷ್ಟೆಲ್ಲ ಬೇಡದ್ದು ತಿಂದಿರ್ತೀವಿ. ಈ ಭಗವಂತ ಕೊಟ್ಟಿರುವಂತಹ ಈ ನಾಲಿಗೆಯಲ್ಲಿ ಹರಿನಾಮ ಒಂದು ಸತಿ ರಾಮ, ಕೃಷ್ಣ, ಗೋವಿಂದ, ನಾರಾಯಣ, ನರಸಿಂಹ ಏನೋ ಒಂದನ್ನ ನಾವು ಹೇಳಿದ್ ಕೂಡಲೇ ಎಷ್ಟು ಜನ್ಮಗಳಿಂದ ಮಾಡಿರುವಂತಹ ಪಾಪಗಳು ಸುಟ್ಟು ಭಸ್ಮವಾಗಿ ಬಿಡುತ್ತೆ ಅಂತ ಹೇಳ್ತಾರೆ. ಅಂತರಂಗ ಶುದ್ಧಿ ಆಯ್ತು. ಹಾಗಾದ್ರೆ ದಿನಕ್ಕೆ ನಾನು 108 ಬಾರಿ ಅಂತಹ ಒಂದು ಪವಿತ್ರ ನಾಮವನ್ನ ನಾನು ಹೇಳ್ತೀನಿ. ಅಂತರಂಗ ಶುದ್ಧಿ ಆಗ್ತಾ ಇದೆ. ಬಹಿರಂಗ ಶುದ್ಧಿ, ಸ್ವಚ್ಛವಾದ ಉಡುಪುಗಳನ್ನ, ಏನ್ ಚೆನ್ನಾಗಿರೋ ಕಾಸ್ಟ್ಲಿ ಬಟ್ಟೆ ಹಾಕೊಳ್ಳಿ ಅಂತ ಯಾರು ಹೇಳಲ್ಲ, ಆಯ್ತಾ. ಶುಚಿಯಾಗಿರುವಂಥದ್ದು, ಶುದ್ಧವಾಗಿರುವಂಥದ್ದು, ಅದನ್ನ ಏನ್ ಮಾಡ್ಬೇಕು, ಒಗೆದು ನೀಟಾಗಿ ಒಣಗಿಸಿ ಸ್ನಾನ ಆದ್ಮೇಲೆ ಅದನ್ನ ಹಾಕೊಂಡು ಭಗವಂತನಿಗೆ ಪ್ರಸಾದ ಮಾಡುವುದು, ಪೂಜೆಯನ್ನ ಮಾಡುವಂಥದ್ದು. ನಂತರ ಸಂಜೆ ಎಲ್ಲಿಂದಾನೋ ಬಂದ್ವಿ ಮತ್ತೆ ಒಂದು ಚೆನ್ನಾಗಿರೋ ಒಗೆದಿರುವಂತಹ ಬಟ್ಟೆಗಳನ್ನ ಹಾಕೊಳ್ಳುವಂಥದ್ದು. ಹೀಗೆ ಆ ಒಂದು ಶುಚಿತ್ವವನ್ನ, ಮತ್ತೆ ಪ್ರಸಾದ ಮಾಡ್ಬೇಕಾದ್ರೆ ಏನಾದ್ರು ಮತ್ತೆ ವಾಶ್ರೂಮ್ ಹೋಗುವಂತ ಸಂದರ್ಭ ಬಂದಾಗ ಮತ್ತೆ ಹೋಗಿ ಮತ್ತೆ ಆ ಬಟ್ಟೆಯನ್ನ ತೆಗೆದು ಮತ್ತೆ ಬೇರೆ ಬದಲಾಯಿಸ್ಕೊಂಡು ಮತ್ತೆ ಪ್ರಸಾದವನ್ನ ಮಾಡಿ ಭಗವಂತನಿಗೆ. ಈ ಒಂದು ಅಂತರಂಗ ಬಹಿರಂಗ ಶುದ್ಧಿಯನ್ನ ನಾವು ಯಾವಾಗ ಕಾಪಾಡ್ತಾ ಇರ್ತೀವಿ, ದೈವತ್ವ ನಮಗೆ ಕೂಡಿ ಬರುತ್ತೆ. ಅಸೂಯೆಯಿಂದಲೂ ಗೌರವಕ್ಕಾಗಿ ಅವ್ರ ಹತ್ರ ಇದೆ. ಅಸೂಯೆ ಅನ್ನೋಂಥದ್ದು ಎಷ್ಟು ಕೆಟ್ಟದಂದ್ರೆ, ಅವ್ರ ಹತ್ರ ಇರೋದು ನನ್ನ ಹತ್ರ ಇಲ್ಲ, ನನಗೆ ಅದು ಬೇಕು. ನನ್ನ ಹತ್ರ ಇಲ್ಲ ಅಂದ್ರೂ ಪರವಾಗಿಲ್ಲ, ಅವ್ರ ಹತ್ರ ಅದಿದೆಯಲ್ಲ ಅದನ್ನ ನೋಡಿ ನನ್ಗೆ ಸಹಿಸಕ್ ಆಗ್ತಾ ಇಲ್ಲ. ಆ ತರದೊಂದಿರತ್ತಲ್ಲ, ಅದು ತುಂಬಾ ಒಂದು ಕೆಟ್ಟ ಒಂದು ಅಭ್ಯಾಸ. ಅದರಿಂದ ನಾವೇನ್ ಮಾಡ್ಬೇಕು, ಮುಕ್ತರಾಗ್ಬೇಕು. ಈ ದಿವ್ಯ ಗುಣಗಳು ದೈವಿ ಸ್ವಭಾವ ಇರುವ ಪುಣ್ಯಶೀಲರಲ್ಲಿ ಇರುತ್ತದೆ. ಇದೆಲ್ಲ ಈ ಗುಣಗಳು ಯಾರಿಗಿರುತ್ತೆ ಅಂತಂದ್ರೆ, ಯಾರು ದೈವಿ ಗುಣದಲ್ಲಿದ್ದಾರೋ, ಯಾರು ಒಳ್ಳೆಯ ಗುಣದಲ್ಲಿದ್ದಾರೋ ಅವರಿಗೆ ಈ ಗುಣಗಳೆಲ್ಲ ಅವರಲ್ಲಿ ಇರುತ್ತೆ. ಹಾಗಾದ್ರೆ ಆಸುರಿ ಗುಣಗಳ ಬಗ್ಗೆ ನಾವು ನೋಡೋಣ.
ದಂಬೋದರ್ಪ ಅಭಿಮಾನಶ್ಚ ಕ್ರೋಧ ಪಾರುಷ್ಯಮೇವ ಚ ಅಜ್ಞಾನಂ ಚಾಭಿಜಾತಸ್ಯ ಪಾರ್ಥ ಸಂಪದಮಾಸುರಿಂ. ಪಾರ್ಥನೆ, ಜಂಬ, ದರ್ಪ, ಅಭಿಮಾನ, ಕ್ರೋಧ, ಕ್ರೌರ್ಯ ಮತ್ತು ಅಜ್ಞಾನ ಈ ಗುಣಗಳು ರಾಕ್ಷಸಿ ಸ್ವಭಾವಕ್ಕೆ ಸೇರಿದವು. ಇವೆಲ್ಲ ಯಾರಿಗಿರುತ್ತೆ? ನಾವು ಸಾಮಾನ್ಯವಾಗಿ ನೋಡಿದ್ರೆ ಆನೆಗಳಿಗೆ ಅದು ದರ್ಪ, ಒಂದು ರೀತಿಯಲ್ಲಿ ಅದರ ಒಂದು ದರ್ಪಕ್ಕೆ ಯಾರು ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ಇರ್ಬೇಕಾಗಿದ್ದು ಪ್ರಾಣಿಗಳಲ್ಲಿ, ಯಾಕಂದ್ರೆ ವಿವೇಕ ಇಲ್ಲದೆ ಇರುವಂತದ್ದು. ಆದ್ರೆ ಏನಾಗಿದೆ, ಮನುಷ್ಯನ ಆ ಪ್ರಾಣಿಗಳ ಸ್ವಭಾವನ ತಾನ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಅದನ್ನ ನಾವು ದೂರ ಮಾಡ್ಕೋಬೇಕು. ಈ ಪ್ರಾಣಿ ಅಂತ ವರ್ತಿಸಿದ್ರೆ ಏನಾಯ್ತು ಮನುಷ್ಯ? ಆ ಪ್ರಾಣಿ ಅಂತ ಬದುಕಿದ್ರೆ ಏನಾಯ್ತು? ಪ್ರಾಣಿಗೂ ಮನುಷ್ಯರಿಗೂ ವ್ಯತ್ಯಾಸ ಇಲ್ಲದ ಆಗುತ್ತಲ್ಲ. ಹಾಗಾಗಿ ನಾವು ಮನುಷ್ಯರಾಗಿ ಬದುಕಬೇಕು. ದೈವಿ ಸಂಪದ್ ವಿಮೋಕ್ಷಾಯ ನಿಬದ್ಧಾಯ ಸುರಿಮತ ಮಾಶುಚ ಸಂಪದಂ ದೈವಿಂ ಅಭಿಜಾತೋಸಿ ಪಾಂಡವ. ದೈವಿ ಗುಣಗಳು ಮುಕ್ತಿಗೆ ಸಾಧನವಾಗುತ್ತವೆ. ಆಸುರಿ ಗುಣಗಳು ಬಂಧನಕ್ಕೆ ಸಾಧನವಾಗುತ್ತವೆ. ಪಾಂಡುಪುತ್ರನಾದ ಅರ್ಜುನನೇ, ಶೋಕಿಸಬೇಡ, ಏಕೆಂದರೆ ನೀನು ದೈವಿ ಸಂಪತ್ತಿನೊಡನೆ ಹುಟ್ಟಿದ್ದೀಯಾ. ಇಲ್ಲಿ ಭಗವಂತ ಹೇಳ್ತಾ ಇದ್ದಾರೆ, ನೀನು ಶೋಕಿಸ್ಬೇಕಾಗಿಲ್ಲ ಅರ್ಜುನ. ಯಾಕಂದ್ರೆ ನೀನು ದೈವ ಒಂದು ಸ್ವಭಾವದಲ್ಲಿ ನೀನು ಹುಟ್ಟಿರುವ ಕಾರಣ ಈ ದಂಭದರ್ಪಗಳಿಂದ ನೀನು ಮುಕ್ತನಾಗಿದ್ದೀಯ. ಹಾಗಾಗಿ ನೀನು ಹೆದರ್ಕೊಳ್ಬೇಕಾಗಿಲ್ಲ. ನಿನಗೆ ನಾನು ಏನ್ ಕೊಡ್ಬೇಕು ಅದನ್ನೆಲ್ಲ ಕೊಡ್ತಾ ಇದ್ದೇನೆ. ನೀನು ಯುದ್ಧವನ್ನ ಮಾಡ್ಲಿಕ್ಕೆ ನೀನು ಯೋಗ್ಯನಾಗಿದ್ದೆ. ಹಾಗಾಗಿ ನೀನು ಇದರಿಂದ ನೀನು ಮುಕ್ತನಾಗಿದ್ದೆ. ಹಾಗಾಗಿ ನಿನಗೆ ಏನು ಇದರಿಂದ ಭಯ ಇಲ್ಲ. ನೀನು ಮುಕ್ತನಾಗಿರುವ ಕಾರಣ, ನಿನಗೆ ಭಗವಂತನ ಒಂದು ದೈವ ಗುಣಗಳ ಒಂದು ಬಲವಿರುವ ಕಾರಣ ನೀನು ಈ ಯುದ್ಧವನ್ನ ನೀನು ಮಾಡು ಅಂತ ಹೇಳ್ತೀವಿ. ದೌಭೂತ ಸರ್ಗೆ ಲೋಕೇಸ್ಮಿನ್ ಅಂದೈವ ಆಸುರ ಏವಚ ದೈವೋ ವಿಸ್ತರಶ ಪ್ರೋಕ್ತ ಆಸುರಂ ಪಾರ್ಥ ಮೇ ಶೃಣು. ಪಾರ್ಥನೆ, ಜಗತ್ತಿನಲ್ಲಿ ಸೃಷ್ಟಿಯಾಗಿರುವವರಲ್ಲಿ 2 ವಿಧಗಳು ಇವೆ. ಒಂದು ದೈವಿ ವರ್ಗ, ಇನ್ನೊಂದು ಆಸುರಿ ವರ್ಗ. ದೈವಿ ಗುಣಗಳನ್ನು ಈಗಾಗಲೇ ವಿವರವಾಗಿ ಹೇಳಿದ್ದೇನೆ. ಇನ್ನು ಆಸುರಿ ಗುಣಗಳನ್ನು ಕೇಳು. ಪ್ರವೃತ್ತಿಂ ಚ ನಿವೃತ್ತಿಂ ಚ ಜನಾನ ವಿದುರಾಸುರ ನ ಶೌಚಂ ನಾಪಿ ಚಾಚಾರೋ ನ ಸತ್ಯಂ ತೇಷು ವಿದ್ಯತೆ. ಆಸುರಿ ಪ್ರಕೃತಿಯವರಿಗೆ ಏನು ಮಾಡಬೇಕು, ಏನ್ ಮಾಡಬಾರದು ಎಂದು ತಿಳಿಯದು. ಅವರಲ್ಲಿ ಶುಚಿತ್ವ, ಸನ್ನಡತೆ, ಸತ್ಯ ಇವು ಏನೂ ಇಲ್ಲ. ಇಲ್ಲಿ ಭಗವಂತ ಹೇಳ್ತಾ ಇರುವಂತದ್ದು ಆಸುರಿ. ಯಾಕೆ ಆಸುರಿ ನಾವು ಈ ಒಂದು ಗುಣತ್ರಯಗಳ ಬಗ್ಗೆ ನಾವು ಹೆಚ್ಚಾಗಿ ನೋಡಿದಾಗ ಅಲ್ಲಿ ಆಸುರಿ ಗುಣಗಳನ್ನ ತಮೋ ಗುಣದವರು ಹೆಚ್ಚಾಗಿ ಪಾಲನೆಯನ್ನ ಮಾಡ್ತಾ ಇದ್ರು. ಈಗ ಅಲ್ಲಿ ತಮೋ ಗುಣದಲ್ಲಿ ಯಾರಿರ್ತಾರೆ? ಯಾಕೆ ಆ ಗುಣಗಳು ಈ ಪ್ರಕೃತಿಯ ಒಂದು ಗುಣಗಳಲ್ಲಿ ಮನುಷ್ಯ ಆ ಒಂದು ಸ್ವಭಾವವನ್ನ ಪಡೆದುಕೊಂಡಿದ್ದಾನೆ. ಆ ಸ್ವಭಾವವನ್ನ ಪಡೆದುಕೊಂಡು ಅವರ ಆಸುರಿ ತಮೋ ಗುಣದಲ್ಲಿ ಅವ್ರು ಏನ್ ಮಾಡ್ತಿದ್ದಾರೆ? ಈ ಒಂದು ಪ್ರವೃತ್ತಿಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ಅವರಲ್ಲಿ ಶುಚಿತ್ವವಿಲ್ಲ. ಅವರು ಅಂತರಂಗವಾಗಿ ಆಗಲಿ ಬಹಿರಂಗವಾಗಿ ಆಗಲಿ ಅವರು ಶುಚಿತ್ವವನ್ನ ಇಲ್ಲಿ ನಡೆದುಕೊಳ್ತಾ ಇಲ್ಲ. ಅಸತ್ಯಂ ಅಪ್ರತಿಷ್ಠಂ ತೇ ಜಗದಾಹುರ ನಿಶ್ವರಂ ಅಪರಸ್ಪರ ಸಂಭೂತಂ ಕಿಮನ್ಯತ್ ಕಾಮ ಹೈತುಕಂ. ಈ ಜಗತ್ತು ಅಸತ್ಯ, ಅದಕ್ಕೆ ಆಧಾರವಿಲ್ಲ, ಅದನ್ನು ನಿಯಂತ್ರಿಸುವ ದೇವರಿಲ್ಲ ಎಂದು ಅವರು ಹೇಳುವರು. ಇದು ಕಾಮದಿಂದ ಹುಟ್ಟಿದ್ದು ಮತ್ತು ಕಾಮವಲ್ಲದೆ ಬೇರೇನು ಕಾರಣವಿಲ್ಲ ಎಂದು ಅವರು ಹೇಳುತ್ತಾರೆ. ಈ ಜಗತ್ತನ್ನ ಇವರು ನಿರಾಕಾರವಾದಿಗಳು, ಮಾಯವಾದಿಗಳು, ಇವರೆಲ್ಲ ಏನ್ ಹೇಳ್ತಾರೆ? ದೇವರೇ ಇಲ್ಲ, ಸತ್ಯನೇ ಇಲ್ಲ, ಇದೆಲ್ಲ ತುಂಬಾ ಸುಳ್ಳು, ಇದಕ್ಕೆ ಆಧಾರ ಇಲ್ಲ, ಇದನ್ನು ನಿಯಂತ್ರಿಸುವ ದೇವರು ಯಾರು ಇಲ್ಲ, ಇದು ಕಾಮದಿಂದ ಹುಟ್ಟಿರುವಂತದ್ದು. ಯಾಕೆ ಅಂತಂದ್ರೆ ಒಬ್ಬ ಒಂದು ವಿಚಾರವನ್ನ ಮಾತಾಡ್ತಾ ಇದ್ದಾನೆ ಅಂತಂದ್ರೆ ಅವನ ಲಿಮಿಟೇಷನ್ ಅಲ್ಲೇ ಅವನು ಮಾತಾಡ್ತಾನೆ. ಶಾಸ್ತ್ರಗಳ ಪ್ರಮಾಣಗಳ ಗ್ರಂಥಗಳ ಒಂದು ಆಧಾರವಿಲ್ಲದೆ ತಾನು ಮಾತಾಡ್ತಾನೆ. ಹಾಗಾಗಿ ಅವರ ಒಂದು ಆ ಜ್ಞಾನವನ್ನ ತಿಳಿದುಕೊಂಡು ಮುಗ್ಧ ಜನರು ಏನ್ ಮಾಡ್ತಾ ಇದಾರೆ? ದಾರಿ ತಪ್ಪುವಂತಹ ಒಂದು ಪರಿಸ್ಥಿತಿಗೆ ಬರ್ತಾ ಇದ್ದಾರೆ. ಹಾಗಾಗಿ ಅವ್ರು ಹೇಳಿದ್ದನ್ನೆಲ್ಲ ನಾವು ನಂಬಬಾರ್ದು. ಯಾವುದು ಇದು ಧರ್ಮ ಗ್ರಂಥದ ಪ್ರಮಾಣ ಯಾವುದು, ಯಾವ ಧರ್ಮದಲ್ಲಿ ಹೇಳಿದ್ದಾರೆ, ಯಾವ ಗ್ರಂಥದಲ್ಲಿ ಹೇಳಿದ್ದಾರೆ, ಎಲ್ಲಿ ಹೇಳಿದ್ದಾರೆ ಅಂತ ಕೇಳುವಂತಹ ಒಂದು ಪ್ರಶ್ನೆ ಕೇಳುವಂತ ಪ್ರವೃತ್ತಿಯನ್ನ ನಾವು ಬೆಳೆಸ್ಕೋಬೇಕು. ಹೇಳಿದ್ದನ್ನೆಲ್ಲ ಸುಮ್ಮನೆ ನಾವು ಕೇಳಬಾರ್ದು. ಏತಾಂ ದೃಷ್ಟಮಾಭುಷ್ಯ ನಷ್ಟಾತ್ಮಾನೋಪಲ್ಪ ಬುದ್ಧಯ ಪ್ರಭಾವಂತ್ಯುಗ್ರ
ಕ್ರಮಣಃ ಕ್ಷಯಾಯ ಜಗತೋ ಹಿತಃ. ಇಂತಹ ನಿರ್ಣಯಗಳನ್ನು ಅನುಸರಿಸುವ ರಾಕ್ಷಸಿ ಸ್ವಭಾವದವರು ನಷ್ಟಾತ್ಮರು. ಅವರಿಗೆ ಬುದ್ಧಿ ಇಲ್ಲ. ಅವರು ಜಗತ್ತಿನ ನಾಶಕ್ಕೆ ಕಾರಣವಾಗುವ ಉಗ್ರ ಕರ್ಮಗಳನ್ನು ಮಾಡುತ್ತಾರೆ. ಸಾಕಷ್ಟು ನಾವು ನೋಡ್ತಾ ಇದ್ದೀವಿ. ಉಕ್ರೇನಲ್ಲಿ ನಡೆದಂತಹದ್ದಿರ್ಬೋದು, ಅಥವಾ ಹಿಂದೆ ನಡೆದುಕೊಂಡಂತಹ ಒಂದು ಪಾಕಿಸ್ತಾನದವರ ಒಂದು ಚರ್ಯಗಳು ನೋಡಬಹುದು. ಅವರೆಲ್ಲ ಏನ್ ಮಾಡ್ತಾರೆ? ಅವರೆಲ್ಲ ಒಂದು ರಾಕ್ಷಸಿಯ ಸ್ವಭಾವವನ್ನ ಬೆಳೆಸ್ಕೊಂಡ್ಬಿಟ್ಟಿರ್ತಾರೆ. ದೇಶಕ್ಕೆ ಏನಾಗುತ್ತೆ? ಮುಗ್ಧ ಮನಸ್ಸಿಗೆ, ಮುಗ್ಧ ಜನರ ಒಂದು ಭವಿಷ್ಯ ಏನಾಗುತ್ತೆ? ದೇಶದ ಒಂದು ಮನುಷ್ಯರಲ್ಲ, ಜೀವಿಗಳು ಎಲ್ಲವನ್ನೂ ನಾಶ ಮಾಡ್ತಾರೆ. ಯಾಕೆ ಅಂತಂದ್ರೆ ಅವರಲ್ಲಿ ಆ ದೈವದ ಗುಣ ಅವ್ರಿಗೆ ಇರೋದಿಲ್ಲ. ಹಾಗಾಗಿ ಉಗ್ರಗಾಮಿಗಳಾಗಿ ಅವ್ರು ಏನ್ ಪರಿಣಮಿಸಿ ದೇಶಕ್ಕೆ ಅವ್ರೇನಂತ ಘಾತಕರಾಗಿ ಅವರು ಉಳಿದು ಬಿಡ್ತಾರೆ. ಅವರು ಯಾರು? ಅವರು ಈ ಒಂದು ರಾಕ್ಷಸಿ ಸ್ವಭಾವ ಯಾರು ಬೆಳೆಸ್ಕೊಂಡಿರ್ತಾರೆ ಅವರು ಈ ಒಂದು ಕಾರ್ಯದಲ್ಲಿ ಅವರು ತೊಡಗುತ್ತಾರೆ. ಕಾಮಾಶ್ರಿತ್ಯ ದುಷ್ಪೂರಂ ದಂಭಮಾನಮದಾನ್ವಿತ ಮೋಹಾತ್ ವೃದಿತ್ವಾ ಸಗ್ರಹಂತವಂತ್ರೇಂತೆ ಶುಚಿವ್ರತಾಃ. ತೃಪ್ತಿ ಆಗದ ಕಾಮವನ್ನು ಆಶ್ರಯಿಸಿ ದಂಭ ಮತ್ತು ಒಣ ಪ್ರತಿಷ್ಠೆಗಳ ಉನ್ಮಾದದಲ್ಲಿ ಮೈಮರೆತು ಆಸುರಿ ಸ್ವಭಾವದರು ಮೋಹಕ್ಕೊಳಗಾಗುತ್ತಾರೆ. ಅಶಾಶ್ವತವಾದ ವಿಷಯಗಳಿಂದ ಆಕರ್ಷಿತರಾಗಿ ಸದಾ ಅಶುಚಿಗಳಿಗೆ ಬದ್ಧರಾಗಿರುತ್ತಾರೆ. ತೃಪ್ತಿಯ ಆಗದ ಕಾಮಕ್ಕೆ ಯಾವತ್ತೂ ತೃಪ್ತಿ ಆಗೋದಿಲ್ಲ. ಅದನ್ನ ಪೂರೈಸಿದಷ್ಟು ಅದೇನೇ ಹೇಳುತ್ತೆ. ಆ ಒಂದು ಇನ್ನ ಬೇಕು ಅನ್ನುವಂತಹ ಒಂದು ಆಸೆಯಲ್ಲಿ ಅದು ಏನ್ ಮಾಡುತ್ತೆ? ಅದು ತೃಪ್ತಿಯೇ ಕಾಣದೆ ಇನ್ನು ಪ್ರಪಾತಕ್ಕೆ ಹೇಳ್ಕೊಂಡು. ಕಾಮ ಅನ್ನುವಂಥದ್ದು ದೊಡ್ಡ ಶತ್ರು, ಅದು ಮನುಷ್ಯನಿಗೆ. ಆ ಶತ್ರುವನ್ನ ನಾವು ಜಯಿಸ್ಬೇಕು. ಆಶ್ರಯಿಸ ಡಮ್ಮ ಮತ್ತು ಉನ್ಮಾದದಲ್ಲಿ ಮೈ ಮತ್ತು ಆಸರಿಸುವ ಮೋಹಕ್ಕೊಳಗಾಗುತ್ತಾರೆ. ಯಾರೋ ನಮ್ಮನ್ನ ಹೊಗಳಿಕೆಯಿಂದ ಯಾರು ನಮ್ಮನ್ನ ಹೊಗಳ್ತಾರೆ, ಮಾನ ಪ್ರತಿಷ್ಠೆಗಳಿಗೆ ನಾವು ಅವರ ಆ ಒಂದು ಗುಣವನ್ನ ಹೊಗಳಿಸ್ಕೋಬೇಕು ಅನ್ನೋ ಸ್ವಭಾವಕ್ಕೆ ಅವರು ಒಳಗಾಗಿ ಅದು ಮೋಹಕ್ಕೆ ಒಳಗಾಗ್ತಾರೆ. ಅಶಾಶ್ವತವಾದ ವಿಷಯಗಳಿಂದ ಆಕರ್ಷಿತರಾಗಿ ಸದಾ ಅಶುಚಿಗಳಾಗಿ ಬದ್ಧರಾಗ್ತಾರೆ. ಯಾವ್ದಿರ್ಬೋದು, ಈಗ 4 ತತ್ವಗಳನ್ನ, ನಿಯಂತ್ರಿತ ತತ್ವಗಳನ್ನ ಪ್ರಭುಪಾದರು ಹೇಳಿರುವಂತದ್ದು. ಜೂಜನ್ನ ಆಡಬಾರ್ದು, ಅವ್ರು ಆಡ್ತಾರೆ. ಅನೈತಿಕ ಸ್ತ್ರೀ ಸಂಬಂಧವನ್ನ ಮಾಡಬಾರ್ದು, ಅವರು ಮಾಡ್ತಾರೆ. ಮಾಂಸಭಕ್ಷಣೆಯನ್ನ ಮಾಡಬಾರ್ದು, ಮಾಡ್ತಾರೆ. ಮದ್ಯಪಾನವನ್ನ ಮಾಡಬಾರ್ದು, ಅವರು ಮಾಡ್ತಾರೆ. ಯಾಕೆ? ಕಾಮವನ್ನ ತೃಪ್ತಿಪಡಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ರೂ ಈ ಒಂದು ಗುಣವನ್ನ ಯಾರು ಆಸರಿ ಗುಣಗಳನ್ನ ಇಟ್ಕೊಂಡಿರ್ತಾರೆ ಅವರು ಏನ್ ಮಾಡ್ತಾರೆ? ಈ ಒಂದು ಎಲ್ಲಾ ಆಸೆಗಳಲ್ಲಿ ಇವರು ತೊಡಗಿಸ್ಕೊಂಡ್ಬಿಟ್ಟಿರ್ತಾರೆ. ಹಾಗಾಗಿ ಇವ್ರಿಗೆ ಇದೇನು ದೊಡ್ಡ ವಿಚಾರ ಅನ್ಸಲ್ಲ. ಆದ್ರೆ ಯಾವ್ದು ಗ್ರಂಥ ಪ್ರಮಾಣಗಳು, ಧರ್ಮ ಗ್ರಂಥಗಳು ಏನಿದೆಯಲ್ಲ ಅದು ಇದನ್ನೆಲ್ಲ ಉಲ್ಲಂಘಿಸುತ್ತೆ, ಇದನ್ನೆಲ್ಲ ಮಾಡಬಾರ್ದು ಅಂತ ಹೇಳುತ್ತೆ. ಚಿಂತಾಮ ಪರಿಮೇಯಂ ಚ ಪ್ರಲಯಾಂತ ಮಾ ಪಾಶ್ರಿತಃ ಕಾಮೋಪಭೋಗ ಪರಮಾ ಏತಾವದಿತಿ ನಿಶ್ಚಿತ ಆಶಾ ಪಾಶಶೈರ್ಬದ್ಧ ಕಾಮ ಕ್ರೋಧ ಪರಾಯಣ ಇಹಂತೆ ಕಾಮ ಭೋಗಾರ್ಥಂ ಮನ್ಯೇ ಏನಾರ್ಥ ಸಂಚಯಾನ್. ಇಂದ್ರಿಯ ಭೋಗಕ್ಕೆ ಮಾನವ ನಾಗರಿಕತೆಯು ಮುಖ್ಯ ಅಗತ್ಯ ಎಂದು ಅವರು ನಂಬುತ್ತಾರೆ. ಹೀಗೆ ಬದುಕಿನ ಕೊನೆಯವರೆಗೂ ಅವರದು ಅಳೆಯಲಾಗದ ಆತಂಕ, ಲಕ್ಷಾಂತರ ಬಯಕೆಗಳ ಬಲೆಯಲ್ಲಿ ಸಿಕ್ಕಿಬಿದ್ದು ಕಾಮ ಕ್ರೋಧಗಳಲ್ಲಿ ಉನ್ಮತ್ತರಾಗಿ ಅವರು ಇಂದ್ರಿಯ ತೃಪ್ತಿಗಾಗಿ ಅನ್ಯಾಯವಾದ ರೀತಿಯಲ್ಲಿ ಹಣವನ್ನು ಸಂಗ್ರಹ ಮಾಡುತ್ತಾರೆ. ಇಂದ್ರಿಯ ಭೋಗವೇ ಮನುಷ್ಯನಾಗಿ ಹುಟ್ಟಿರೋದೇನೋ, ಹೀಗೆ ಹುಟ್ಟಿರೋದೇನೋ, ಇವಾಗ ಏನು ಏಜ್ ಇದೆ, ಇವಾಗ ಟೀನೇಜ್ ಅಂತಲ್ಲ, ಏಜ್ ಇದೆ. ಈಗ ನಾವೇನ್ ಮಾಡ್ಬೇಕು? ಚೆನ್ನಾಗಿ ಎಂಜಾಯ್ ಮಾಡ್ಬೇಕು. ಮನುಷ್ಯನ ಒಂದು ಕರ್ತವ್ಯ ಏನು ಅನ್ನೋದನ್ನೇ ಮರೆತು ಪ್ರಾಣಿಗಳಾಗಿ ವರ್ತನೆ ಮಾಡುವಂತವರು. ಹಾಗಾಗಿ ಈ ಇಂದ್ರಿಯ ಭೋಗವೇ ಮಾನವ ನಾಗರಿಕತೆಯ ಮುಖ್ಯ ಅಗತ್ಯ ಎಂದವರು ನಂಬುತ್ತಾರೆ. ಆಸುರಿ ಸಂಪದವನ್ನ ಯಾರು ಹೊಂದಿರ್ತಾರಲ್ಲ ಅವ್ರಿಗೆ ಭೋಗವನ್ನ ಮಾಡುವಂತದ್ದೇ ಮುಖ್ಯ ಗುರಿಯನ್ನಾಗಿ ಮಾಡ್ಕೊಂಡಿರ್ತಾರೆ. ಹೀಗೆ ಬದುಕಿನ ಕೊನೆಯವರೆಗೂ ಅವ್ರಿಗೆ ಆತಂಕ. ಯಾಕೆ ಅಂತಂದ್ರೆ ಒಂದು ನಿರ್ದಿಷ್ಟ ಗುರಿಯನ್ನ ಅವರು ಏನು ಇಟ್ಕೊಂಡಿರಲ್ಲ. ಒಂದು ಆನಂದದಲ್ಲಿ ಅವರು ಒಂದು ಭೋಗವನ್ನ ಮಾಡುವುದರಲ್ಲಿ ಅವರ ಜೀವನ ಅವರು ಮುಡಿಪಾಗಿಟ್ಕೊಂಡ್ಬಿಟ್ಟಿರ್ತಾರೆ. ಲಕ್ಷಾಂತರ ಬಯಕೆಗಳ ಬಯಲೆಯಲ್ಲಿ ಸಿಕ್ಕಿಬಿಟ್ಟು ನೆಕ್ಸ್ಟ್ ಜನ್ಮ ಯಾಕೆ ಬರುತ್ತೆ? ಇನ್ನೊಂದು ಜನ್ಮವನ್ನ ನಾವ್ ಯಾಕೆ ತಗೊಳ್ತೀವಿ ಅಂತಂದ್ರೆ ಇರುವಂತಹ ಆಸೆಗಳನ್ನೇ ಪೂರೈಸಿಕೊಳ್ಳದೆ ಇನ್ನೊಂದು ಜನ್ಮವನ್ನ ತೆಗೆದುಕೊಳ್ಳುವಂಥದ್ದು. ಅಂಥದ್ರಲ್ಲಿ ಲಕ್ಷಾಂತರ ಬಯಕೆಗಳ ಬಲೆಯಲ್ಲಿ ಬಿದ್ದು ಕಾಮ ಕ್ರೋಧದಲ್ಲಿ ಉನ್ಮತ್ತರಾಗಿ ಅವರು ಇಂದ್ರಿಯ ತೃಪ್ತಿಯಾಗಿ ಅನ್ಯಾಯವಾದ ರೀತಿಯಲ್ಲಿ ಈಗ ಏನೆಲ್ಲ ದುಡ್ಡೆಲ್ಲ ಸಂಪಾದನೆ ಮಾಡ್ತಾ ಇದಾರೆ ಅಂತಂದ್ರೆ ಆ ದುಡ್ಡು ಯಾವ ರೀತಿಯಲ್ಲಿ ಸಂಪಾದನೆ ಮಾಡಿ ನ್ಯಾಯದ ರೀತಿಯಲ್ಲಿ ಸಂಪಾದನೆ ಮಾಡಿ ಅವರು ಜೀವನವನ್ನ ಮಾಡ್ತಿದಾರ?
ನ್ಯಾಯದ ರೀತಿಯಲ್ಲಿ ಜೀವನ ಮಾಡೋದೇ ಆದ್ರೆ ಆಡಂಬರದ ಜೀವನ ಮಾಡ್ಲಿಕ್ಕೆ ಸಾಧ್ಯವ? ಆದ್ರೆ ಎಂತ ತಪ್ಪುಗಳ ಒಂದು ಲಂಚ ಇರಬಹುದು, ಬೇರೆಯವರಿಗೆ ಮೋಸ ಮಾಡೋದಿರ್ಬೋದು, ಕಳ್ಳತನ ಮಾಡೋದು, ಇಷ್ಟೆಲ್ಲ ಒಂದು ತಪ್ಪುಗಳ ಒಂದು ದಾರಿಯಲ್ಲಿ ಹೋಗಿ ಹಣವನ್ನ ಸಂಗ್ರಹಣೆ ಮಾಡಿ ಇವತ್ತು ಜೀವನವನ್ನ ಮಾಡಿ ಆಡಂಬರದ ಜೀವನವನ್ನ ಮಾಡ್ತಿದ್ದಾರೆ. ಇದೆಲ್ಲ ನಮ್ಗೆ ಗೊತ್ತಿರುವಂತಹ ವಿಚಾರ. ಇದಮದ್ಯ ಮಯ ಲಬ್ಧಂ ಇಮಂ ಪ್ರಾಪ್ಸೆ ಮನೋರಥಂ ಇದಮಸ್ತಿ ಇದಮಪಿ ಮೇ ಭವಿಷ್ಯತಿ ಪುನರ್ತನಂ असौ माया हतशत्रुर्हन्येषि चापिरानपि ईश्वरो अहं भोगी सिद्धोऽहं बलवान् सुखी आड्योऽपि जानवानास्मि को अन्योऽस्ति सदृशो मया यक्षे दास्यमि मोदश्य ಇತ್ಯಜ್ಞಾನ ಮೋಹಿತಃ. ಆಸುರಿ ಸ್ವಭಾವದವನು ಹೀಗೆ ಯೋಚಿಸುತ್ತಾನೆ, ನನಗೆ ಇವತ್ತು ಇಷ್ಟು ಸಂಪತ್ತಿದೆ ಮತ್ತು ನನ್ನ ಯೋಜನೆಗಳಿಗೆ ಅನುಗುಣವಾಗಿ ಇನ್ನೂ ಹೆಚ್ಚಾಗಿ ಸಂಪಾದಿಸುತ್ತೇನೆ. ಈಗ ನನ್ನದು ಇಷ್ಟಿದೆ, ಮುಂದೆ ಹೆಚ್ಚಾಗುತ್ತಾ ಹೋಗುತ್ತದೆ. ಅವನು ನನ್ನ ಶತ್ರು, ಅವನನ್ನು ನಾನು ಕೊಂದಿದ್ದೇನೆ, ನನ್ನ ಇತರ ಶತ್ರುಗಳು ಕೊಲ್ಲಲ್ಪಡುವರು, ನಾನು ಎಲ್ಲದರ ಪ್ರಭು, ಭೋಗ ಪಡುವವನು ನಾನೇ, ನಾನು ಪರಿಪೂರ್ಣ ಬಲಿಶಾಲಿ ಮತ್ತು ಸುಖಿ, ನಾನೇ ಅತ್ಯಂತ ಶ್ರೀಮಂತರು ನಂಟರು ನನ್ನ ಸುತ್ತ ಇದ್ದಾರೆ, ನನ್ನಷ್ಟು ಬಲಶಾಲಿಯಾದವರು ಮತ್ತು ಸುಖಿಯಾದವರು ಯಾರೂ ಇಲ್ಲ. ನಾನು ತ್ಯಾಗ ಮಾಡುವನು, ಒಂದಿಷ್ಟು ದಾನ ಕೊಡುವನು, ನಂತರ ಮೋದ ಪಡುವನು. ಹೀಗೆ ಇಂತಹ ಮನುಷ್ಯರು ಅಜ್ಞಾನದಿಂದ ಭ್ರಾಂತರಾಗಿದ್ದಾರೆ. ಸ್ವಲ್ಪ ದುಡ್ಡಿದೆ, ಸ್ವಲ್ಪ ದುಡ್ಡು ಎಲ್ಲ ಇಟ್ಕೊಂಡಿದ್ದೀನಿ ಅಂತಂದ್ರೆ ಏನಾಗತ್ತೆ? ನೆಂಟ್ರೆಷ್ಟು ಎಲ್ಲ ಮನೆಗೆ ಬೇಗ ಚೆನ್ನಾಗಿದೆ, ಬೇಗ ಜಾಸ್ತಿ ಬರ್ತಾರೆ. ಅದೇ ನಮ್ಮ ಹತ್ರ ದುಡ್ಡಿಲ್ಲ ಅಂದ್ರೆ ಏನ್ ಮಾಡ್ತಾರೆ? ನೆಂಟರು ಇಲ್ಲ, ಯಾರು ಇಲ್ಲ, ಬರೋದಿಲ್ಲ. ಹಾಗೆ ದುಡ್ಡಿರುವಂತ ಆಸರಿ ಕುಟುಂಬದಲ್ಲಿ ಅಂದ್ರೆ ಆಸರಿ ಸ್ವಭಾವನ ಇಟ್ಕೊಂಡಿರೋರು ಏನ್ ಮಾಡ್ತಾರೆ? ನನ್ನ ಹತ್ರ ಇವತ್ತು ದುಡ್ಡಿದೆ, ನನ್ನ ಹತ್ರ ಇಷ್ಟೊಂದು ಜನ ಬಾಡಿ ಗಾರ್ಡ್ಸ್ ಇದ್ದಾರೆ, ನನ್ನ ಒಂದು ಮಾನ ಪ್ರತಿಷ್ಠೆ ಸೊಸೈಟಿಯಲ್ಲಿ ನಾನು ತೋರ್ಸ್ಕೊಳ್ಳಲಿಕ್ಕೆ ನನಗೆ ಬಹಳಷ್ಟು ಇದೆ ಅಂತವ್ರ ಹತ್ರ ಏನ್ ಮಾಡ್ತಾರೆ? ಜನಗಳು ಇರ್ತಾರೆ, ಅವನು ನನ್ನ ಶತ್ರು, ಅವ್ನು ನಾನು ಕೊಂದಿದ್ದೇನೆ, ಅವನು ಕೊಲ್ಲಲ್ಪಡ್ತಾನೆ, ಇವ್ನ್ ಕೊಲ್ಬೇಕು, ಅವ್ನು ಏನೋ ಒಂದು ನಂತರ ಏನೋ ಒಂದಿಷ್ಟು ಯಾರಿಗೋ ದಾನ ಮಾಡ್ತಾನೆ. ಆ ದಾನ ಕೊಡುವುದು ಹೇಗಿರುತ್ತೆ? ನಾಳೆ ಮೀಡಿಯಾದಲ್ಲಿ ಪೇಪರ್ಗಳಲ್ಲಿ ಎಲ್ಲಾ ಕಡೆ ಬಂದ್ಬಿಟ್ಟಿರುತ್ತೆ, ಇವನ್ ಇಷ್ಟು ದಾನ ಮಾಡಿದ ಎಲ್ಲ ತೋರಿಸ್ಕೊಳ್ಳುವಂಥದ್ದು, ಆ ರೀತಿಯಾದಂತಹ ಒಂದು ಭೋಗವನ್ನ ಮಾಡುವಂಥದ್ದು. ನಂತರ ನಾನು ಬಲಿಶಾಲಿ, ನನಗಿಂತ ದೊಡ್ಡವರು ಯಾರು ಇಲ್ಲ, ಸ್ವಲ್ಪ ದುಡ್ಡು ಇಟ್ಕೊಂಡಿದ್ದಾನೆ, ಆ ಕಾರಣಕ್ಕೆ ಅವನೇನ್ ಅನ್ಕೊಳ್ತಾನೆ? ತನಗೆ ತಾನು ಅನ್ಕೊಳ್ಳುವಂಥದ್ದು, ನಾನು ತುಂಬಾ ಬಲಿಶಾಲಿ, ನಾನು ಸುಖಿಯಾಗಿದ್ದೇನೆ, ನಾನು ಎಲ್ಲವನ್ನ ಪಡ್ಕೊಳ್ತೇನೆ, ಎಲ್ಲರಿಗೂ ಶ್ರೀಮಂತರೆಲ್ಲರೂ ನನ್ನ ಒಂದು ಸ್ನೇಹಿತರು, ಅವರೆಲ್ಲ ನಮ್ಮ ಮನೆಗೆ ಬರ್ತಾರೆ, ನಾವು ಅವ್ರ ಮನೆಗೆ ಎಲ್ಲವನ್ನು ತೋರಿಸ್ಕೊಳ್ಳುವಂಥದ್ದು. ಹೀಗೆ ಅವನೇನ್ ಮಾಡ್ತಾನೆ? ಎಲ್ಲಾದ್ರಲ್ಲೂ ಅವನು ಮೋದ ಪಡ್ತಾ ಇರ್ತಾನೆ. ಒಂದಿಷ್ಟು ದಾನವನ್ನ ಕೊಡುವಂಥದ್ದು, ಅದನ್ನ ದೊಡ್ಡದಾಗಿ ಹೇಳ್ಕೊಳ್ಳುವಂಥದ್ದು. ಈ ರೀತಿಯಾದಂಥದ್ದೆಲ್ಲ ಏನಾಗತ್ತೆ? ಆಸುರಿ ಗುಣದವರದ್ದು. ಅನೇಕ ಚಿತ್ತ ವಿಭ್ರಾಂತ ಮೋಹ ಜಾಲ ಸಮಾವೃತ ಪ್ರಸಕ್ತ ಕಾಮ ಭೋಗೇಶು ಪತಂತಿ ನರಕೇಶು ಚೌ. ಹೀಗೆ ಅವರು ಹಲವಾರು ಆತಂಕಗಳಿಂದ ಭ್ರಾಂತರಾಗಿ ಮಾಯೆಯ ಬಲೆಯಲ್ಲಿ ಬಂಧಿತರಾಗಿ ಇಂದ್ರಿಯ ಭೋಗದಲ್ಲಿ ಅತಿ ಆಸಕ್ತರಾಗುತ್ತಾರೆ ಮತ್ತು ನರಕಕ್ಕೆ ಬೀಳ್ತಾರೆ. ಇವರದ್ದೆಲ್ಲ ಕೊನೆಗೆ ಏನಾಗುತ್ತೆ? ಇವರ ಒಂದು ಉನ್ನತ ಒಂದು ಪ್ರಗತಿಗೆ ಹೋಗ್ಲಿಕ್ಕೆ ಅವರಿಗೆ ಸಾಧ್ಯವಾಗೋದಿಲ್ಲ. ಅವ್ರೇನ್ ಮಾಡ್ತಾರೆ? ಅವರ ಒಂದು ಪ್ರಗತಿ ಕುಂಠಿತವಾಗ್ತಾ ಬರುತ್ತೆ, ಅವರು ಕೆಳಗಡೆ ಬರ್ತಾ ಇರ್ತಾರೆ, ಪ್ರೋಗ್ರೆಸ್ ಅಲ್ಲಿ ಕಡಿಮೆ ಆಗ್ತಾ ಬರ್ತಾ ಇರ್ತಾರೆ. ಇದು ಮುಂದಕ್ಕೆ ಹೋಗ್ಲಿಕ್ಕೆ ಅವ್ರಿಗೆ ಆಧ್ಯಾತ್ಮಿಕದಲ್ಲಿ, ಅವರ ಸ್ವಭಾವದಲ್ಲಿ, ಅವರ ಗುಣದಲ್ಲಿ ಮುಂದೆ ಹೋಗ್ಲಿಕ್ಕೆ ಬಿಡುವುದಿಲ್ಲ. ಅಹಂಕಾರಂ ಬಲಂ ದರ್ಪಂ ಕಾಮ ಕ್ರೋಧಂ ಚ ಸಂಶ್ರಿತಾ ಮಾಮಾತ್ಮ ಪರದೇಹೇಶು ಪೃಥ್ವೀಶಾಂತೋಭ್ಯಸೂಯಕ. ಅಹಂಕಾರ, ಬಲ, ದರ್ಪ, ಕಾಮ ಮತ್ತು ಕ್ರೋಧಗಳಿಂದ ಅಸುರರು ದಿಗ್ಗಾಂತರಾಗುತ್ತಾರೆ. ಅವರ ದೇಹಗಳಲ್ಲಿ ಮತ್ತು ಇತರ ದೇಹಗಳಲ್ಲಿ ದೇವರು, ದೇವೋತ್ತಮ ಪರಮ ಪುರುಷನ ದ್ವೇಷಿಸಿ ನಿಜವಾದ ಧರ್ಮವನ್ನು ಹಳಿದು ಮಾತನಾಡುತ್ತಾರೆ. ಇಲ್ಲಿ ಶಿಶುಪಾಲ ಅಲ್ಲಿ ಭಗವಂತ ಆಸ್ಥಾನದಲ್ಲಿ ಕೂತಿದ್ದಾರೆ, ಎಲ್ಲಾರು ಅಲ್ಲಿ ನೆರೆದಿದ್ದಾರೆ. ಭಗವಂತನ ಎದುರುಗಡೆನೆ ನಿಂತು ಶಿಶುಪಾಲ ಅಲ್ಲದ ಮಾತುಗಳಿಂದ ಭಗವಂತನನ್ನ ಮಾತಾಡ್ತಾ ಇದೆ. ಅವರ ತಾಯಿ, ನನ್ನ ಮಗ 101 ತಪ್ಪುಗಳನ್ನ ಮಾಡುವವರೆಗೂ ಭಗವಂತ ನೀನು ಅವನನ್ನು ಕ್ಷಮಿಸ್ಬೇಕು ಅಂತ ಹೇಳಿ ವರವನ್ನ ಪಡೆದುಕೊಂಡಿರ್ತಾಳೆ. ಆ ವರದಿಂದ ಅವನು ಏನ್ ಹೇಳಿದ್ರೆ ಭಗವಂತ ಸರಿ ಅಂತ ಹೇಳ್ತಾರೆ. ಅಲ್ಲೇ ಇದ್ದಂತ ಭೀಷ್ಮರು ಕೂಡ ಭಗವಂತನನ್ನ ಈ ಹಲ್ಲಗಳಿದ ಮಾತುಗಳಿಂದ ಆಡ್ತಿದೆ ಅಂತ ಹೇಳಿ ಅವನು ಎದ್ದು ಬಂದು ಅವನಿಗೆ ಶಿಕ್ಷೆಯನ್ನ ಮಾಡ್ಲಿಕ್ಕೆ ಬಂದ್ರು ಕೂಡ ಭಗವಂತ ಅವರನ್ನ ತಡೀತಾರೆ. ಅಲ್ಲಿದ್ದಂತಹ ಕೆಲವರಿಗೆ ಮಾತ್ರ ಅಲ್ಲಿ ಭಗವಂತ ಅನ್ನುವಂಥದ್ದು ಅರ್ಥ ಆಗತ್ತೆ. ಕುಂತಿ ಮಾತಿಗೆ, ಪಾಂಡವರಿಗೆ, ಭೀಷ್ಮರಿಗೆ, ಇಂಥವರಿಗೆ ಮಾತ್ರ ಅರ್ಥ ಆಗತ್ತೆ, ಉಳಿದವರಿಗೆ ಅರ್ಥ ಆಗುವುದಿಲ್ಲ. ಅಲ್ಲಿ ಭಗವಂತ ಏನ್ ಮಾಡ್ತಾರೆ? ಎಲ್ಲರನ್ನ ತಡೀತಾರೆ. ಕೊನೆಗೆ 101 ತಪ್ಪನ್ನ ಅವನು ಮಾಡಿದ ನಂತರ ಏನ್ ಮಾಡ್ತಾನೆ? ತನ್ನ ಸುದರ್ಶನ ಚಕ್ರದಿಂದ ತನ್ನ ಒಂದು ಹತವನ್ನ ಮಾಡ್ತಾರೆ. ಹಾಗೆ ಎಲ್ಲಿವರೆಗೂ ತಪ್ಪುಗಳನ್ನ ಮಾಡ್ತಾ ಹೋಗ್ತಾರೋ ಅಲ್ಲಿವರೆಗೂ ಭಗವಂತ
ನೋಡ್ಕೊಂಡು ಸುಮ್ನೆ ಇರ್ತಾನೆ. ಅದು ಎಕ್ಸ್ಟ್ರೀಮ್ ಯಾವಾಗ ಆಗತ್ತೆ ಆಗ ಏನ್ ಮಾಡ್ತಾನೆ, ಭಗವಂತನೇ ಅದನ್ನ ನಾಶವನ್ನ ಮಾಡ್ತಾರೆ. ತಾನಹಂ ದ್ವೇಷಿತ ಕ್ರೂರಾನ್ ಸಂಸಾರೇಶು ನರಾಧಮಾನ್ ಕ್ಷಿಪ್ರಮ್ಯ ಜಸ್ರಮಾಶುಭಾನ್ ಆಸುರಿಷ್ಟೇವ ಯೋನಿಷು. ಅಸೂಯ ಪರರು, ಕ್ರೂರರು, ನರಾಧಮರು ಆದವರನ್ನು ನಾನು ನಿರಂತರವಾಗಿ ಐಹಿಕ ಅಸ್ತಿತ್ವದ ಸಾಗರಕ್ಕೆ ನೂಕುತ್ತೇನೆ, ಹಲವಾರು ಆಸುರಿ ಜೀವ ವರ್ಗಗಳಿಗೆ ತಳ್ಳುತ್ತೇನೆ. ಇಲ್ಲಿ ಏನ್ ಮಾಡ್ತಾನೆ, ಈ ದೇಹವನ್ನ ಬಿಟ್ಟು ಇನ್ನೊಂದು ದೇಹಕ್ಕೆ ಹೋಗೋ ಮೊದಲು ಭಗವಂತನನ್ನ ಸಂದರ್ಶಲಿಕ್ಕೆ ಹೋದಾಗ ಅಲ್ಲಿ ಏನ್ ಮಾಡ್ತಾನೆ ಭಗವಂತ, ನೀನು ಈ ಒಂದು ಪ್ರವೃತ್ತಿಯನ್ನ ಮಾಡಿ ಬಂದಿದ್ಯಾ, ನೀನೆ ಅಂತಹ ಕುಟುಂಬಗಳಿಗೆ ಹೋಗು ಅಂತ ಹೇಳಿ ಬಲಾತ್ಕಾರದಿಂದ ನಿನ್ನನ್ನು ಕಳಿಸ್ತಾರೆ. ಅಂದ್ರೆ ಇಲ್ಲಿ ಮಾಡ್ತಿರ್ತೀಯ, ಅಲ್ಲಿ ಹೋದಾಗ ನಾನ್ ಮಾಡಿಲ್ಲ ಅಂತ ಒಪ್ಕೊಳ್ತೀಯ, ಆದ್ರೆ ಮಾಡಿರೋಂಥದ್ದು ನಿನಗ್ ಮರ್ತೋಗಿರುತ್ತೆ, ಭಗವಂತನಿಗೆ ಮರ್ತೋಗಿರಲ್ಲ. ಆಗೇನ್ ಮಾಡ್ತಾನೆ ಭಗವಂತ, ನೀನು ಮಾಡಿ ಬಂದಿದ್ಯಾ, ನೀನ್ ಅಂತಹ ಕುಟುಂಬದಲ್ಲಿ ಹುಟ್ಲಿಕ್ಕೇನೆ ಯೋಗ್ಯನಾಗಿದ್ಯಾ ಅಂತ ಹೇಳಿ ಅಂತಹ ಕುಟುಂಬಗಳಿಗೆ ಭಗವಂತ ಅಲ್ಲಿಂದ ಅವರಿಗೆ ಆ ಜನ್ಮವನ್ನ ಕೊಡ್ತಾರೆ. ಮತ್ತೆ ಅಲ್ಲಿಂದ ಅವರು ಏನಾಗ್ತಾರೆ, ಮತ್ತೆ ಅದೇ ಕೆಲಸಗಳನ್ನ ಮಾಡ್ತಾರೆ. ಯಾಕೆ, ಅದೇ ಪ್ರವೃತ್ತಿ ಅದೇ ಒಂದು ವಾತಾವರಣದಲ್ಲಿ ಇದ್ದಾಗ ಅದು ಹಾಗೆ ಅವ್ರು ಏನಾಗುತ್ತೆ, ಆ ಒಂದು ಪ್ರವೃತ್ತಿಯಲ್ಲಿ ಅವರು ಹೋಗ್ತಾರೆ. ಆಸುರಂ ಯೋನಿ ಮಾಪನ್ನ ಮೂಢ ಜನ್ಮನಿ ಜನ್ಮನಿ ಮಾಮ ಪ್ರಪ್ಯೈವ ಕೌಂತೆಯ ತಥೋ ಯಾಂತಿ ಧಾಮಂ ಗತಿಂ. ಕುಂತಿಯ ಮಗನಾದ ಅರ್ಜುನನೇ, ಆಸುರಿ ಜೀವ ವರ್ಗಗಳಲ್ಲಿ ಮತ್ತೆ ಮತ್ತೆ ಹುಟ್ಟುವ ಇಂತಹ ಜನರು ಎಂದೂ ನನ್ನ ಬಳಿಗೆ ಬರಲಾರರು. ಕ್ರಮೇಣ ಅವರು ಅಧಮಗತಿಗೆ ಇಳಿಯುತ್ತಾರೆ. ಯಾರು ಹೋಗ್ತಾರೆ ಈ ತರದ ಕೆಲಸವನ್ನ ಮಾಡಿ ಉನ್ನತ ಲೋಕಗಳಿಗೆ ಹೋಗುವಂತಹ ಯೋಗ್ಯತೆಯನ್ನ ಕಳೆದುಕೊಂಡಂತವರು ಭಗವಂತನ ಹತ್ರ ಹೋಗ್ಲಿಕ್ಕೆ ಸಾಧ್ಯವಾ? ಅವರು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ತ್ರಿವಿಧಂ ನರಕಸ್ಯೇದಂ ದ್ವಾರಂ ನಾಶಮಾತ್ಮನಃ ಕಾಮ ಕ್ರೋಧಸ್ತಥಾ ಲೋಭ ತಸ್ಮಾತ್ ದೇತತ್ರಯಂ ತೇಜತ್. ನರಕಕ್ಕೆ 3 ದ್ವಾರಗಳಿವೆ, ಕಾಮ, ಕ್ರೋಧ ಮತ್ತು ಲೋಭ. ಪ್ರತಿಯೊಬ್ಬ ವಿವೇಕಿಯು ಅವುಗಳನ್ನು ಬಿಡಬೇಕು, ಏಕೆಂದರೆ ಅವು ಆತ್ಮದ ಅವನತಿಗೆ ಕಾರಣವಾಗುತ್ತದೆ. ಈ ಕಾಮ, ಕ್ರೋಧ, ಈ ಲೋಭ ಏನಾಗುತ್ತೆ, ಕಾಮ ಹೆಚ್ಚಾಗಿ ಬೇಕು ಅನ್ಕೊಳ್ಳುವಂಥದ್ದು. ರಾವಣ ಯಾವ ರೀತಿ ಸಂಹಾರವನ್ನ, ಅಂದ್ರೆ ಅವನು ಯಾವ ರೀತಿ ಸತ್ತ, ಆ ಸೀತಾಮಾತೆಯ ಮೇಲೆ ಕಾಮದ ದೃಷ್ಟಿಯಿಂದ ಬಿದ್ದು ಅವನೇನ್ ಮಾಡ್ದ, ಒಂದು ಮರಣಕ್ಕೆ ತುತ್ತಾದ. ಅವನು ಮಹಾಬ್ರಾಹ್ಮಣ, ಅವನು ಮಹಾಪಂಡಿತ, ಸ್ಕಾಲರ್ ಅವನು. ಆದ್ರೆ ಒಂದೇ ಒಂದು ವೀಕ್ನೆಸ್, ತಪ್ಪು ಅವನ ಹತ್ರ ಇದ್ದಿದ್ರಿಂದ ಅವನು ಪತನಕ್ಕೆ ಈಡಾದ. ಕ್ರೋಧ ಅವ್ರ ಹತ್ರ ಇದೆ, ನನ್ನ ಹತ್ರ ಇಲ್ಲ, ನನ್ನ ಹತ್ರ ಇಲ್ದಿರೋದು ಅವ್ರ ಹತ್ರ ಇರಬಾರ್ದು, ಆ ತರದೊಂದು ಕ್ರೋಧವನ್ನ ನಾವು ಇಟ್ಕೊಂಡು. ಲೋಭ ಇದ್ದದ್ರಲ್ಲಿ ತೃಪ್ತಿ ಪಡೆದೆ ಬೇಕು 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 ಅನ್ಕೊಳ್ಳುವಂಥದ್ದು. ಈ 3 ಬಿಟ್ರೆ ಅವನು ವಿವೇಕಿ ಆಗ್ತಾನೆ, ಅವನು ಒಳ್ಳೆಯ ರೀತಿಯ ಆತ್ಮಜ್ಞಾನವನ್ನ ಪಡ್ಕೊಳ್ಳಲಿಕ್ಕೆ ಲಾಯಕ್ಕಿರ್ತಾನೆ ಅಂತ. ಏತೈರ್ವಿಮುಕ್ತ ಕೌಂತೆಯ ತಮೋ ದ್ವಾರೈ ಸ್ತ್ರೀ ನಿರ್ನರಃ ಆಚರತ್ಯಾತ್ಮನ ಶ್ರೇಯ ತಥೋ ಯಾತಿ ಪರಂ ಗತಿಂ. ಕುಂತಿಯ ಮಗನಾದ ಅರ್ಜುನನೇ, ನರಕದ ಈ ದ್ವಾರಗಳಿಂದ ತಪ್ಪಿಸಿಕೊಂಡವನು ಆತ್ಮ ಸಾಕ್ಷಾತ್ಕಾರಕ್ಕೆ ನೆರವಾಗುವ ಕರ್ಮಗಳನ್ನು ಮಾಡುತ್ತಾನೆ. ಹೀಗೆ ಕ್ರಮೇಣ ಪರಮಗತಿಯನ್ನು ಹೊಂದುತ್ತಾನೆ. ಯಾರು ಈ ರೀತಿಯಾದಂತಹ ತಪ್ಪುಗಳನ್ನ ಅರ್ಥ ಮಾಡಿಕೊಳ್ತಾನೆ, ಅವನು ಆತ್ಮ ಸಾಕ್ಷಾತ್ಕಾರವನ್ನು ಪಡೆದುಕೊಳ್ತಾನೆ. ಅವನು ಕ್ರಮೇಣ ಏನಾಗ್ತಾನೆ, ಪರಿಪೂರ್ಣತೆಯನ್ನು ಪಡೆದುಕೊಂಡು ಪರಮಗತಿಯನ್ನ ಪಡಿತಾನೆ. ಯಶಸ್ತ್ರ ವಿಮುತ್ಸುಜ್ಯ ವರ್ತಂತೆ ಕಾಮಕಾತರಃ ನ ಸಾ ಸಿದ್ಧಿ ಮಾವಾಪ್ನೋತಿ ನ ಸುಖಂ ನ ಪರಂ ಗತಿಂ. ಯಾರು ಶಾಸ್ತ್ರ ವಿಧಿಗಳನ್ನು ತ್ಯಜಿಸಿ ತನ್ನ ಅನಿಸಿಕೆಗಳಂತೆ ಕರ್ಮ ಮಾಡುವನು, ಅವನಿಗೆ ಪರಿಪೂರ್ಣತೆಯಾಗಲಿ, ಸುಖವಾಗಲಿ, ಪರಮಗತಿಯಾಗಲಿ ದೊರೆಯುವುದಿಲ್ಲ. ತನಗೆ ಇಚ್ಛೆ ಬಂದಾಗಿ ಏನೇನೋ ತನ್ನ ಒಂದು ಅನುಕೂಲಕ್ಕೆ ಶಾಸ್ತ್ರಗಳನ್ನ ಮಾಡಿಕೊಂಡು, ಯಾರು ಅದನ್ನ ಧರ್ಮ ಗ್ರಂಥಗಳಲ್ಲಿ ಇಲ್ಲದೆ ಇರುವಂತದನ್ನ ಯಾರೆಲ್ಲ ಅನುಸರಿಸೆ ಮಾಡ್ಕೊಂಡು ಅದನ್ನ ಫಾಲೋ ಆಗ್ತಾ ಇರ್ತಾರೆ, ಅದನ್ನ ಪ್ರಾಕ್ಟಿಕಲ್ ಆಗಿ ಅವರು ಜೀವನದಲ್ಲಿ ಅಳವಡಿಸ್ಕೊಂಡಿರ್ತಾರೆ, ಅದಕ್ಕೆ ಯಾವುದೇ ಒಂದು ಮಹತ್ವ ಇಲ್ಲ. ಯಾವ್ದು ಮಹತ್ವ ಬರ್ಬೇಕಾಗಿದ್ದು ಎಲ್ಲಿಂದ? ಧರ್ಮ ಗ್ರಂಥಗಳಲ್ಲಿ ಗುರು, ಸಾಧು, ಶಾಸ್ತ್ರ, ಗುರು ಕೊಟ್ಟಂತಹ ಗುರುವಿನ ಶಿಕ್ಷಣವನ್ನ ಪಡೆದು ಕ್ರಮೇಣ ನಮ್ಮ ತಪ್ಪುಗಳೇ ಏನು ಅಂತ ತಿಳಿದುಕೊಂಡು ಕ್ರಮೇಣ ಆ ತಪ್ಪುಗಳನ್ನ ಬಿಡುತ್ತಾ ಸರಿಯಾದ ಮಾರ್ಗದಲ್ಲಿ ಹೋಗ್ತಾ ಇದ್ದಾಗ ನಮ್ಗೆ ಉನ್ನತಿಯ ಒಂದು ಪ್ರಗತಿಯನ್ನ ಕಾಣಬಹುದು, ಉನ್ನತ ಶ್ಲೋಕಗಳಿಗೆ ಹೋಗುವಂತಹ ಒಂದು ಪ್ರಯತ್ನವನ್ನ ನಾವು ಮಾಡಬಹುದು. ನಮಗೆ ಇಷ್ಟ ಬಂದಂಗೆ ಈಗ ನೋಡ್ತಾ ಇರಬಹುದು, ಏನೆಲ್ಲ ವರಮಹಾಲಕ್ಷ್ಮಿಯ ಹಬ್ಬಗಳು ಇವೆಲ್ಲ ಬಂದಾಗ ಆಡಂಬರವಾಗಿ ಮಾಡ್ತಾರೆ. ಅದೆಲ್ಲ ಭಗವಂತ ಸ್ವೀಕಾರ ಮಾಡ್ತಾನೆ ಅಂತ ಹೇಳಲಿಕ್ಕಿದ್ಯಾ? ಅದು ಭಕ್ತಿಯಿಂದ ಮಾಡ್ಬೇಕಾಗಿರೋಂಥದ್ದು. ಅದು ಭಕ್ತಿ ಬಿಟ್ಟು ಬೇರೆ ಎಲ್ಲ ಮಾಡುವಂಥದ್ದು ನಿನಗ್ ಬೇಕಾಗಿರೋದ್ ನೀನ್ ಮಾಡ್ಕೊಳ್ತಾ ಇದೆಯಾ. ಅದಕ್ಕೆ ಭಗವಂತ ಹೇಳ್ತಾನೆ, ಪತ್ರಂ ಪುಷ್ಪಂ ಫಲಂ ತೋಯಂ, ಏನಾದ್ರೂ ಸರಿ ನೀನು ನನಗೆ ಪ್ರೀತಿಯಿಂದ ಕೂಡ ಅದನ್ನ ನಾನು ಸ್ವೀಕಾರ ಮಾಡ್ತೇನೆ. ಯಾರು ಅದನ್ನೆಲ್ಲ ಮಾಡ್ತಾರೆ ಅಂತಂದ್ರೆ, ಎಷ್ಟೋ ಜನ್ಮಗಳನ್ನ ಪಡೆದುಕೊಂಡು ಇದೆಲ್ಲ ಅಂತ ತ್ಯಜಿಸಿ ಬಂದವನಿಗೆ ಮಾತ್ರ ವಾಸುದೇವಂ ಸರ್ವಮಿತಿ, ಎಲ್ಲದಕ್ಕೂ ಕಾರಣ ಆಗಿರುವಂತದ್ದು ವಾಸುದೇವನೊಬ್ಬನೇ ಅಂತ ಗೊತ್ತಾಗುತ್ತೆ. ಅವನು ಮಾತ್ರ ಭಗವಂತನನ್ನ ಆರಾಧನೆ ಮಾಡ್ಲಿಕ್ಕೆ ಸಾಧ್ಯವಾಗುತ್ತೆ. ತಸ್ಮಾಚ್ಚಸ್ತ್ರಂ ಪ್ರಮಾಣಂ ತೇ ಕಾರ್ಯಾವಸ್ಥಿತೌ ಜ್ಞಾತ್ವಾ ಶಾಸ್ತ್ರ ವಿಧಾನೋಕ್ತಂ ಕರ್ಮ ಕರ್ತುಮಿಮಾಹರ್ಷಸಿ.
ಕರ್ತುಮಿ ಹಾಹರ್ಸಿ. ಆದುದರಿಂದ ಮನುಷ್ಯನ ಶಾಸ್ತ್ರಕ್ಕೆ ಅನುಗುಣವಾಗಿ ಯಾವುದು ಕರ್ತವ್ಯ, ಯಾವುದು ಕರ್ತವ್ಯ ಅಲ್ಲ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ಇಂತಹ ನಿಯಮ ನಿಬಂಧನೆಗಳನ್ನು ತಿಳಿದುಕೊಂಡು ಮನುಷ್ಯನು ತಾನು ಕ್ರಮೇಣ ಮೇಲಕ್ಕೇರುವುದು ಸಾಧ್ಯವಾಗುವಂತೆ ಕರ್ಮ ಮಾಡಬೇಕು. ತದ್ದಿದ್ದಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪಾಧ್ಯಕ್ಷಿಂತಿದೆ ಜ್ಞಾನ ಜ್ಞಾನೇನ ತತ್ವದರ್ಶಿನಃ. ಯಾರು ಗುರುವಿನ ಬಳಿಗೆ ಹೋಗ್ತಾರೆ, ಅವನ ನಮ್ರತೆಯಿಂದ ಪ್ರಶ್ನೆಗಳನ್ನ ಕೇಳ್ತಾನೆ, ಅವರು ಸೇವೆಯನ್ನ ಮಾಡ್ತಾನೆ. ಯಾವಾಗ ಒಂದು ಗುರುವಿನ ಒಂದು ಕರುಣೆಯಿಂದ ಅವನಿಗೆ ಜ್ಞಾನೋದಯವಾಗುತ್ತೆ, ಅವಾಗ ಅವನು ಮಾಡುವಂತಹ ಕಾರ್ಯಗಳೆಲ್ಲವೂ ಒಳ್ಳೆ ರೀತಿಯಲ್ಲಿರುತ್ತೆ. ನಾವು ಪಾಠದಿಂದ ತಿಳ್ಕೋಬೇಕಾಗಿದ್ದಿಷ್ಟೇ, ಏನು ಧರ್ಮ ಗ್ರಂಥಗಳು ಪ್ರಮಾಣವಾಗಿ ಬಂದಿದ್ಯೋ ಆ ಶಾಸ್ತ್ರದಲ್ಲಿ ನಾವು ಹೋದಾಗ ಮಾತ್ರ ನಮ್ಗೆ ಉನ್ನತ ಗತಿ. ನಾವು ನಮಗೆ ಇಷ್ಟ ಬಂದಾಗೆ ನಾವು ಯಾವ ಶಾಸ್ತ್ರಗಳನ್ನ ನಮ್ಮ ಅನುಕೂಲಕ್ಕೆ ನಾವು ಮಾಡ್ಕೊಳ್ತೀವೋ ಅದಕ್ಕೆ ಯಾವುದೇ ಮಹತ್ವವಿಲ್ಲ. ಹಾಗಾಗಿ ಶಾಸ್ತ್ರ ಹೇಳಿದಂತೆ ನಡೆದು ನಮ್ಮ ಜೀವನವನ್ನ ನಾವು ಸರಿಯಾದ ರೀತಿಯಲ್ಲಿ ರೂಪಿಸಿಕೊಳ್ಳುವಂಥದ್ದು ನಮ್ಮ ಗುರಿಯಾಗಬೇಕು. ಇದೇ ಇವತ್ತಿನ ಅಧ್ಯಾಯದ ಸಾರಾಂಶ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ.